ಈಗೆಲ್ಲಾದ್ರೂ ಹೋದಾಗ ನಾನು ಸೀರಿಯಸ್ ಆಗಿ ಕೂತ್ಕೊಂಡಿದ್ರೆ ಏನ್ ಸರ್ ನೀವು ಅಲ್ಲಿ ಅಷ್ಟು ಕಾಮಿಡಿ ಮಾಡ್ತೀರಿ, ಇಲ್ಲಿ ಸೀರಿಯಸ್ ಆಗಿ ಕೂತಿದ್ದೀರಾ. ಮತ್ತೆ ನಾವು ಎಲ್ಲ ಕಡೆನೂ ಮಾಡೋಕ್ಕಾಗಲ್ಲ, ಕೆಲವು ಕಡೆ ಕ್ರೇಜ್ ಈಗಲೂ ಹೇಳ್ತಾರೆ ಯಾಕೆ ಸರ್ ಸುಮ್ಮನಿದ್ದೀರಾ, ಏನಾದ್ರು ಡೈಲಾಗ್ ಬಿಡಿ ಅಂತ ಎಲ್ಲೆಲ್ಲ ಕೂತ್ಕೊಂಡಾಗ್ಲೂ ಕೇಳಿಬಿಡ್ತಾರೆ. ಅದೆಲ್ಲ ಸ್ವಲ್ಪ ಇದಾಗತ್ತೆ. ನಾನು ಕಾಮಿಡಿ ಕಿಲಾಡಿಲಿ ರಿಜಿಸ್ಟರ್ ಆಗಿದ್ರು ಬಟ್ ಹೊರಗಡೆ ಹೋದಾಗ ಕೆಲವರೆಲ್ಲ ಏನು ಮಾತಾಡೋರು ಗೊತ್ತಾ, ನನಗೆ ಡೈರೆಕ್ಟ್ ಸಿಕ್ಕಿದಾಗ ಹಾಯ್ ಸರ್ ನಮ್ಮ ಬಾಸ್ ಜೊತೆ ಮಾಡಿದಿರಲ್ಲ ನೀವು ಅಂತ, ಅಂದರೆ ದರ್ಶನ್ ಸಾರಿಂದಾಗಿ ರಿಜಿಸ್ಟರ್ ಮಾಡೋರು. ಆ ಥರ ಅದನ್ನು ಖುಷಿ ಇತ್ತು. ನಮ್ಮ ಅಭಿಮಾನಿಗಳು ಮಾತಾಡಿ ಆ ಥರ ದರ್ಶನ್ ಸರ್ ಫ್ಯಾನ್ಸ್ ಮಾತಾಡ್ದಂಗೆ. ಕರಿಯ ಸಿನಿಮಾ ಮಾಡಿದ್ದು ಪ್ರೇಮ್ ಸರ್, ಅದರಲ್ಲಿ ಹೀರೋ ಆಗಿದ್ದು ದರ್ಶನ್ ಸರ್. ರಕ್ಷಿತಾ ಮೇಡಮು ದರ್ಶನ್ ಸರ್ ಹಿಟ್ ಜೋಡಿ ಅವಾಗಿದ್ದು. ಆ ಸರ್ಕಲಲ್ಲೇ ನಾನಿದ್ದೇನೆ ಈಗಲೂ ಅಷ್ಟೇ. ಪ್ರೇಮ್ ಸರ್ ರಕ್ಷಿತಾ ಮೇಡಮ್ ಜೊತೆ ಕ್ಲೋಸ್ ಇದ್ದೀನಿ, ದರ್ಶನ್ ಸರ್ ಜೊತೆ ಕ್ಲೋಸ್ ಇದ್ದೀನಿ. ಊಟ ತಿಂಡಿ ವಿಷಯದಲ್ಲಿ ಏನಂತ ಏನು ಬೇಕು ನಿಮಗೆ, ಈಗ ಟೇಕ್ ಆಗ್ತಿರತ್ತೆ ಮಕ್ಕಳ್ರ ಚೆನ್ನಾಗಿ ಮಾಡಿದ್ರೆ ಇವತ್ತು ಬಿರಿಯಾನಿ ಕೊಡಿಸ್ತೀನಿ ಅನ್ನೋರು. ಆಮೇಲೆ ಹೆಚ್ಚಿನವ್ರಿಗೆ ಅದು ಗೊತ್ತಿಲ್ಲ, ನಮ್ಮ ಸ್ಕಿಟ್ಗಳನ್ನು ಕಟ್ ಮಾಡಿ ಶೂಟ್ ಮಾಡ್ತಾರೆ ಅಂತ. ಇಲ್ಲವೇ ಇಲ್ಲ, ನಾವು ಏನು ಪ್ರಾಕ್ಟೀಸ್ ಮಾಡ್ತೀವೋ ಅದನ್ನು ಒಂದೇ ಸ್ಟ್ರೆಚ್ಚಲ್ಲಿ ಮುಗಿಸಲೇಬೇಕು. ಈಗ ಶುರು ಆಯಿತಾ ಎಂಡ್ವರೆಗೆ ಮುಗಿಸ್ಲೇಬೇಕು. ಹೌದು, ಆ್ಯಕ್ಚುಲಿ ಮೊದಲು ಹೇಳ್ಬೇಕಂತ ಹೇಳಿದ್ರೆ ಜಗ್ಗಣ್ಣಂದೆಲ್ಲ ಕಾಮಿಡಿ ನೋಡುತ್ತೆ, ಅವು ಐತಿರಲ್ಲ ಕಡೆ ಪಕ್ಕದ ಜುಮ್ಮ ಟಚಿಂಗ್ ಈ ಥರದೆಲ್ಲ ಡೈಲಾಗ್ಗಳನ್ನು ನಾನು ಕಾಲೇಜಲ್ಲಿ ಇರಬೇಕಾದ್ರೆ ಮಿಮಿಕ್ರಿ ಮಾಡ್ತಿದ್ದೆ. ಅವ್ರದ್ದು ಆ್ಯಕ್ಟಿಂಗ್ ತುಂಬ ಇಷ್ಟ. ಫಸ್ಟ್ ಡೇ ನಾನು ಸೆಟ್ಟಿಗೆ ಹೋದಾಗ ನಾನು ಹೇಗೆ ಆ್ಯಕ್ಟ್ ಮಾಡಿದೆ ಅಂದರೆ ಅಲ್ಲಿ ಕೂತಿರೋ ಜಡ್ಜ್ಗಳು ಇದ್ದಾರೆ ಅನ್ನೋದು ಮರ್ತೆ ಆ್ಯಕ್ಟ್ ಮಾಡಿದೆ. ಅದಕ್ಕೋಸ್ಕರ ಅಷ್ಟು ಹೈಪ್ ಆಯಿತು. ಸೊ ನಿಮ್ಮ ಕಾಮಿಡಿ ಕಿಲಾಡಿ ಎಂಟ್ರಿ ಬಗ್ಗೆ, ಜರ್ನಿಯ ಬಗ್ಗೆ ಸ್ವಲ್ಪ ಮಾತಾಡಿದ್ರಿ. ಸೊ ಈ ಒಂದು ಜರ್ನಿ ಹೋಗ್ತಾ ಇರಬೇಕಾದ್ರೇ ನೀವು ಸಡನ್ನಾಗಿ ಒಂದು ಸಿನಿಮಾದಲ್ಲಿ ನಾಯಕ ನಟನಾಗಿ ಆ್ಯಕ್ಟ್ ಮಾಡ್ತೀರಾ. ಅದು ಅವಕಾಶ ಹೇಗೆ ಬಂತು, ಯಾರಿಂದ ಬಂತು, ಅದರ ಬಗ್ಗೆ ಸ್ವಲ್ಪ ಹೇಳಬಹುದಾ? ಅದೇ ಕಾಮಿಡಿ ಕಿಲಾಡಿ ಕುಟುಂಬ ಮುಗ್ದ್ಮೇಲೆ ಒಂದು ಸಿನಿಮಾಕ್ಕೆ, ಅದು ಹೇಗಂತ ಹೇಳಿದ್ರೆ ನಮ್ಮ ಗೋವಿಂದ ಗೌಡರು ಡೈರೆಕ್ಷನ್ ಮಾಡ್ತಾರಂತ ಗೊತ್ತಿತ್ತು. ನಮ್ಮ ಸ್ಟೇಜಲ್ಲೆಲ್ಲ ಟೈಟಲ್ಗಳನ್ನು ಲಾಂಚ್ ಮಾಡಿದ್ರು ಜಿಜಿ ಅವರು. ಹಾಂ ಹೌದು, ಜಿಜಿ KGF KGF ಅಲ್ಲಿ ಇರ್ತಾರಲ್ಲ ಅವರು ಮೂವಿ ಮಾಡ್ತಾರಂತಿದ್ರು. ನಯನ ಮಾಡೋದಿತ್ತು, ಶಿವರಾಜ್ ಕೇರ್ಪೇಟೆ ಮಾಡ್ತಾರಂತಿತ್ತು. ಬಟ್ ಅವ್ರಿಗೆ ಲೀಡ್ ಬೇರೆಯವ್ರನ್ನು ಅಂತಲೇ ಪ್ಲ್ಯಾನ್ ಇತ್ತು ಆ್ಯಕ್ಚುಲಿ. ಇನ್ನೊಬ್ರು ಹೀರೋ ಕ್ಯಾರೆಕ್ಟರ್ ಅಂದರೆ ಹೀರೋಗೆ ಹೀರೋಯಿನ್ ಒಂದೆಲ್ಲ ಬರುತ್ತೆ, ಸಾಂಗ್ಸ್ ಎಲ್ಲ ಬರುತ್ತೆ ಅಂತ. ಕೊನೆಗೆ ಏನಾಯ್ತು ಅಂತ ಹೇಳಿದ್ರೆ ಯಾರು ಅಂತಂದಾಗ ನಮ್ಮ ಡೈರೆಕ್ಟ್ ಸತೀಶ್ ಸರ್ ಹಿತೇಶಿನ ಹಾಕೊಳ್ಳಿ ಅಂತಂದಾಗ ಕೊನೆಗೆ ನನಗೆ ಹೇಳಿದರು. ನನಗೆ ಭಯ ಆಯಿತು, ಅಯ್ಯಪ್ಪ ಹೀರೋನ ಅಂತಂದರೆ ಕಾಮಿಡಿಯಾಗಿ ಮಾಡೋರಲ್ಲ ನಾವು, ಈ ಹೀರೋಗಿ ಮಾಡೋದು ಭಯ ಆಯಿತು. ಬಟ್ ಅದು ಜಾಸ್ತಿ ಭಯ ಯಾಕಾಗಲಿಲ್ಲ ಅಂತ ಹೇಳಿದ್ರೆ ನಮ್ಮದೇ ಟೀಮ್ ಅಲ್ವಾ, ಸ್ಟೇಜಲ್ಲಿ ಶಿವಣ್ಣನ ಜೊತೆ ನಯನ ಜಿಜಿ ಎಲ್ಲರ ಜೊತೆ ಆ್ಯಕ್ಟ್ ಮಾಡಿರ್ತೀವಿ. ಅದಕ್ಕೋಸ್ಕರ ನಮಗೆ ಅಷ್ಟೊಂದು ಭಯ ಅನಿಸಲಿಲ್ಲ. ಅಲ್ಲಿ ಮಾಡ್ಕೊಂಡು ಹೋದ್ವಿ ಆರಾಮಾಗಿ. ಈ ಡೈಲಾಗ್ಗಳೆಲ್ಲ ಹೇಗಿತ್ತು ಅಂತ ಹೇಳಿದ್ರೆ ಮೂರು ಪೇಜ್ ಇದ್ದ ಡೈಲಾಗ್ಗಳನ್ನು ಒಂದೇ ಟೇಕಲ್ಲಿ ಮಾಡಿ ಮುಗಿಸ್ತಿದ್ವಿ, ಹಾಗೆಲ್ಲ ಇತ್ತು. ಬಟ್ ನನಗೆ ಕಷ್ಟ ಅಂತ ಅನಿಸಿದ್ದು ಈ ಸಾಂಗ್ ಮಾಡಬೇಕಾದ್ರೆ. ಈ ಒಂದು ನೀರಲ್ಲಿ ಸಾಂಗ್ ಇತ್ತು, ರೊಮ್ಯಾಂಟಿಕ್ ಸಾಂಗು, ಇನ್ನೊಂದು ಡ್ಯೂಯೆಟ್ ಸಾಂಗ್, ಲವ್ ಸಾಂಗ್ ಇತ್ತು. ಅಯ್ಯೋ ಮಾಡಬೇಕಾದ್ರೆ ಅಂತೂ ಅಯ್ಯಪ್ಪ ಅಂತ ಅನಿಸ್ಬಿಡೋದು. ಅಂದರೆ ಕಾಮಿಡಿ ಮಾಡೋರಿಗೆ ಎಷ್ಟಾದ್ರೂ ಮುಖಲಕ್ಷಣ ಕಾಮಿಡಿ ಅಂತ ಅನಿಸುತ್ತೆ. ಈ ನೀರಲ್ಲಿ ಕೂತಾಗಲೂ ಹಂಗಿತ್ತು, ನೀರು ತುಂಬಿಸಿಟ್ಟಿದ್ರು, ನೀರಲ್ಲಿ ಕೂತು ರೊಮ್ಯಾಂಟಿಕ್ ಸಾಂಗ್ ಅಂತ ಹೇಳಿ ಕೂಡಿಸಿದ್ರೆ ನಾನು ಅಯ್ಯೋ ಚಳಿ ಅಂತ ಹೇಳ್ತೀನಿ. ಮುರಳಿ ಸರ್ ಆ್ಯಕ್ಷನ್ ಅಂದ್ಬಿಟ್ರು. ನಾನು ಅಯ್ಯೋ ಸರ್ ಏನು ಮಾಡಲಿ ಈಗ ಮಾಡಿ ಮೂವ್ಮೆಂಟ್ ಮಾಡಿ ಅಂತಂದರೆ ಹಂಗೆ ಬರೀ ಅಷ್ಟೇ ಮಾಡೋರು. ಏನಾದರೂ ಮೂವ್ಮೆಂಟ್ ಮಾಡಿ ಅಂದರೆ ನಾನು ಹೀರೋಯಿನ್ ಮೇಲೆ ಮಾತ್ರ ಬರೀ ಹಗ್ಗೆ ಮಾಡೋರು. ಆಗ ಏನು ಬರೀ ಹಗ್ಗೆ ಮಾಡ್ತೀರಾ ಅಂತೆಲ್ಲ ಹೇಳ್ತಿರು. ಆ ಥರ ಅದು ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್. ಯಾಕಂತ ಹೇಳಿದ್ರೆ ನಮ್ಮ ಕಾಮಿಡಿ ಕಿಲಾಡಿಯಲ್ಲಿಗೆ ಸರೌಂಡಿಂಗ್ ನಮಗೆ 13 ಕ್ಯಾಮ್ರಾಗಳಿರುತ್ತೆ, ಅದನ್ನು ನೋಡ್ಕೊಂಡು ಆ್ಯಕ್ಟಿಂಗ್ ಮಾಡ್ತಿದ್ವಿ. ಬಟ್ ಹೆಂಗಾದರೂ ಮಾಡ್ಬೋದು ಇದೆಲ್ಲ ಮೂಮೆಂಟ್ ಎಲ್ಲ. ಬಟ್ ಇದರಲ್ಲಿ ಹೇಗಿತ್ತು ಅಂದರೆ ಮುಂದುಗಡೆ ಕ್ಯಾಮ್ರಾ ಇಟ್ಟರೆ ಅದಕ್ಕೆ ಆ್ಯಂಗಲ್. ಈಗ ನೋಡಿ ಒಂದು ಫ್ರೇಮ್ ಇಟ್ಟಿರ್ತಾರೆ ಅಂತ ಹೇಳಿದ್ರೆ ಜಸ್ಟ್ ಕೈ ಹೊರಗೆ ಹೋದರೆ ಅದು ಫ್ರೇಮ್ ಔಟ್, ಹಾಗೆಲ್ಲ ಅದು ಸೆನ್ಸ್ ಇರಲಿಲ್ಲ. ಅಲ್ಲೆಲ್ಲ ಕಲ್ತ್ವಿ. ಅದಾದಮೇಲೆ ಅಲ್ಲೂ ನಮಗೆ ಆಮರಿಸಿದ್ದಾರೆ. ಏನು ಮಾಡೋರು ಅಂತ ಹೇಳಿದ್ರೆ ಈ ಡೈರೆಕ್ಷನ್ ಟೀಮ್ ಅವರು ಸುಮ್ಮನೆ ಹೇಳೋರು, ನಾನು ಹೀರೋಯಿನ್ ಹಿಂದ್ಗಡೆಯಿಂದ ಹೋಗಿ ಹಿಂಗೆ ಹಗ್ ಮಾಡಿ ಹಿಡ್ಕೊಳ್ಳೋದಿತ್ತು, ಕಣ್ಣು ಮುಚ್ಚಿ ಹಗ್ ಮಾಡಿ ಕಣ್ಣು ಮುಚ್ಚಬೇಕಂದ್ರು. ಸರಿ ನಾವು ಹೇಳೋರು ಕಣ್ಣು ಬಿಡಬಾರ್ದು. ಆಗ ನಮಗೂ ಐಡಿಯಾ ಇರಲಿಲ್ಲ. ನಾನು ಹೋಗಿ ನಿಂತಿದ್ದೀನಿ, ಆ್ಯಕ್ಷನ್ ಅಂದ್ಬಿಟ್ರು ಹತ್ತಿರ ಹೋಗಿ ಹಿಂಗೆ ಹೋಗಿ ಕಣ್ಣು ಮುಚ್ಚಿ ನಿಂತಿದ್ದೆ. ಹಾಗೆ ಕಣ್ಣು ಮುಚ್ಚಿ ಹಾಗೆ ಸ್ವಲ್ಪ ಹೊತ್ತು ಇರಿ ಅಂತ ಹೇಳ್ತಾರೆ. ಇರಿ ಅಂತ ಕೇಳ್ತಿದ್ದೆ, ವಾಯ್ಸ್ ಕೇಳ್ತಿದ್ದೆ. ನೆಕ್ಸ್ಟ್ ವಾಯ್ಸೇ ಕೇಳ್ತಿಲ್ಲ. ನಾನು ಹೀರೋಯಿನ್ ಕಿವಿ ಹತ್ರ ಹೇಳ್ತಿದ್ದೇನೆ, ಎಲ್ಲಿದ್ದಾರೆ ಇವರು, ಯಾರು ಮಾತಾಡ್ತಿಲ್ಲ ಅಂತ ಮೆಲ್ಲ ಮಾತಾಡಿದೆ. ಆಯಿತು ಹೊತ್ತಾಯ್ತು. ಆದರೂ ಕೊನೆಗೆ ಕಣ್ಣು ಏನಾಗಿದೆ ಹಿಂಗೆ ನೋಡ್ತೀವಿ, ಕ್ಯಾಮ್ರಾಮ್ಯಾನ್ ಡೈರೆಕ್ಟ್ರು ಎಲ್ಲ ಒಂದಷ್ಟು ದೂರದಲ್ಲಿ ಕ್ಯಾಮ್ರಾ ಹಿಡ್ಕೊಂಡು ಓಡ್ತಿದ್ದಾರೆ. ಅಂದರೆ ಆ ಥರ ಎಲ್ಲ ಯಾಮರ್ಸಿದ್ರು ನಮ್ಮನೆಲ್ಲ ಅಂತ. ಬಟ್ ಫಸ್ಟ್ ಮೂವಿಲಿ ಒಳ್ಳೆ ಎಕ್ಸ್ಪೀರಿಯನ್ಸ್ ಸಿಕ್ತು. ಆಮೇಲೆ ಡಬ್ಬಿಂಗ್ ಬಗ್ಗೆ ಅಷ್ಟೊಂದು ನಾಲೆಜ್ ಇರಲಿಲ್ಲ. ಆಗ ಅಲ್ಲಿ ಗೊತ್ತಾಗೋದು ನಮಗೆ ಡಬ್ಬಿಂಗಲ್ಲಿ ನಾವು ಎಷ್ಟು ಆ್ಯಕ್ಟ್ ಮಾಡಬೇಕು. ಓವರ್ ಎನರ್ಜಿಗಳನ್ನು ಹಾಕಿದಾಗ ಫಿಲಪ್ಸ್ ಮಾಡೋಕ್ಕೆ, ಡಬ್ಬಿಂಗಲ್ಲಿ ಸಣ್ಣ ಬಿಟ್ಟನ್ನು ಫಿಲಪ್ಸ್ ಮಾಡೋಕ್ಕೆ ನಮಗೆ ತಲೆನೋವು ಬರುತ್ತೆ. ಅಲ್ಲೂ ಅಯ್ಯಪ್ಪ ಅನಿಸ್ಬಿಡ್ತು. ಆಮೇಲಿಂದ ನಾನು ಆ್ಯಕ್ಟಿಂಗಲ್ಲಿ ಸ್ವಲ್ಪ ಚೆನ್ನಾಗಿ ಕಲಿಯೋಕ್ಕೆ ಸ್ಟಾರ್ಟ್ ಮಾಡಿದ್ದು. ಅದಾದಮೇಲೆ ಸಿನಿಮಾಗಳನ್ನು ಮಾಡ್ತಾ ಹೋದೆ. ಇನ್ನೊಬ್ಬರು ಭೂತಕಾಲದ ದರ್ಬಾರ್ ಅಂತ ಒಂದು ಹಾರರ್ ಮೂವಿಗೆ ಕರೆದಿದ್ರು. ಆಮೇಲೆ ಮಾಡ್ತಾ ಹೋದಾಗ ಒಂದು ಗೀತಾ ಅಂತ ಗಣೇಶ್ ಅವರ ಮೂವಿಯಲ್ಲಿ ಮಾಡಿದ್ದೆ, ಗೋಲ್ಡನ್ ಸ್ಟಾರ್ ಗಣೇಶ್ ಅವರು, ಅದರಲ್ಲಿ ಮಾಡಿದೆ. ಅದಾದಮೇಲೆ ದೊಡ್ಡದು ಅಂತ ಸಿಕ್ಕಿದ್ದೆ ನನಗೆ ಡೈರೆಕ್ಟು ಮೂವಿ ಇದರಲ್ಲಿ ಯಜಮಾನ. ಆ್ಯಕ್ಚುಲಿ ಅದಕ್ಕಿಂತ ಮೊದಲು ನಾನು ತುಳುವಲ್ಲಿ ಎರಡು ಮಾಡಿದೆ. ಒಂದು ಫಸ್ಟ್ ನನ್ನ ಸಿನಿಮಾನೇ ಮೈ ನೇಮ್ ಈಸ್ ಅಣ್ಣಪ್ಪ ಅಂತ, ಮಂಜುರೈ ಅವರು ಹೀರೋ ಆಗಿ ಮಾಡಿದ್ರು, ಮಯೂರ್ ಶೆಟ್ಟಿ ಡೈರೆಕ್ಷನಲ್ಲಿ ಅದು ಮಾಡಿರೋಂಥದ್ದು. ಅದು ಬಿಟ್ಟರೆ ನೆಕ್ಸ್ಟ್ ಮಾಡಿದ್ದು ಕಿಶೋರ್ ಮೂಡಬಿದ್ರೆ ಅವ್ರದ್ದು ಅಪ್ಪೆ ಟೀಚರ್ ಅಂತ. ಅದರಲ್ಲಿ ಒಳ್ಳೆ ಹೈಲೈಟ್ ಆಗಿತ್ತು. ಒಂದು ಮುಸ್ಲಿಂ ಹುಡುಗನ ಕ್ಯಾರೆಕ್ಟರ್, ಲವರ್ ಬಾಯ್ ಥರ ಕ್ಯಾರೆಕ್ಟರ್, ಒಳ್ಳೆ ರಿಜಿಸ್ಟರ್ ಆಗಿತ್ತು. ಅದು ವೈರಲ್ ಕೂಡ ಆಗಿತ್ತು. ಹೀರೋಯಿನ್ ಜೊತೆ ಕಾಂಬಿನೇಷನ್ ಹೀರೋಯಿನ್ ಹತ್ರ ಓಡಿಸ್ಕೊಳ್ತೇನೆ ಎಲ್ಲ. ಈ ಹೀರೋಯಿನ್ ಹಿಂದೆ ಬೀಳೋದು, ಆಟೋ ರಿಕ್ಷಾ ಅಯ್ಯಪ್ಪ ಅದೊಂದು. ಅವರೊಬ್ಬರು ಯಾರೋ ಉಪ್ಪಿನಂಗಡಿ ಸೈಡು ಪುತ್ತೂರು ಅವರ ಗೊತ್ತಿಲ್ಲ, ಆಟೋ ರಿಕ್ಷಾನ ಏನು ಮಾಡಿದ್ರು ನನಗದು ಐಡಿಯಾನೆಲ್ಲ ವೀಲಿಂಗ್ ಮಾಡ್ತಾರೆ ಅಂತ.
ಅಂತ. ಇವರಾದರೂ ನೀನು ಆಟೋದಲ್ಲಿ ಸಡನ್ನಾಗಿ ಎಂಟ್ರಿ ಇರುತ್ತೆ ಅಂತ. ಕೂತಿದ್ದೆ ನಾನು. ಬಟ್ ಅವ್ರು ಹೇಳಿದರು ಕೈ ಕಾಲಕ್ಕೆ ಸ್ಟ್ರಾಂಗ್ ಆಗಿಟ್ಟು ಹಿಂಗೆ ಕೂತ್ಕೊ ಅಂತ, ಅಂದರೆ ಆಟೋದೊಳಗೆ ನಾನು ಕಾಣಿಸಲ್ಲ ಅಂತ. ಬಟ್ ಇವರು ಕ್ಯಾಮರಾ ಇಟ್ಟಿದ್ದಾರೆ, ಆಟೋದವನು ತಗೊಂಡು ಹೋಗ್ತಾನೆ ಆಟೋ, ಡೈರೆಕ್ಟ್ ಸ್ಟೇರಿಂಗ್ ಹಿಡಿದು ಇಳಿದು ಬಿಟ್ಟು ರನ್ನಿಂಗ್ ಮಾಡ್ತಾವನೆ. ಆಟೋ ಇಲ್ಲಿ ಹೋಗ್ತುಂಟು ಇವ್ನು ನೋಡ್ಕೊ. ನನಗೆಲ್ಲ ಬಾಯಲ್ಲಿ ಬಂದಾಗ ಆಗಿತ್ತು, ಎದುರ್ಕೊಂಡು ಕೂತ ಹಣ ಅಂದಾಗ ಅವ್ನು ಹತ್ತು ಬಿಟ್ಟ. ನೆಕ್ಸ್ಟ್ ಕಟ್ಟರೆ ಒಂದು ಕೈಲಿ ಆಟೋ ಬಿಡೋದಂತ ನಿಂತ್ಕೊಳ್ಳೋದಂತೆ, ಆಟೋದಿಂದ ಹೊರಗೆ ಹಿಂಗೆಲ್ಲ ಮಾಡ್ದ ಇಳಿತಾನೆ ಬರ್ತಾನೆ. ಒಂದು ಸರ್ಕಲ್ ಇತ್ತು ಗೊತ್ತಿಲ್ಲ ಅವ್ನು ಆ ಥರ ಅವ್ನು ಹೇಳ್ದ ಹಿತ ಚೆನ್ನಾಗಿ ಗಟ್ಟಿ ಕೂತ್ಕೊಂಡಿದ್ದ, ಕೂತಂಗೆ ಮೂವ್ಮೆಂಟ್ ಮಾಡ್ದ ಸಡನ್ ಹೀಗೆ ಮಾಡಿ ಬರೀ ಈ ಕಡೆ ಒಂದು ಟೈರಲ್ಲಿ ಆಟೋನ ನಿಲ್ಲಿಸ್ದ. ಹಿಂಗೆ ನಿಲ್ಲಿಸ್ಬಿಟ್ಟು ಹೀಗೆ ಪಲ್ಟಿ ಮಾಡಿ ಟರ್ನ್ ಮಾಡಿ ಹಿಂಗೆ ನಿಲ್ಲಿಸಿದ. ಅಯ್ಯಪ್ಪ ಅನಿಸ್ತು. ಪುಣ್ಯಕ್ಕೆ ನಾನೆಲ್ಲಾದ್ರೂ ಕೈಕಾಲು ಗಟ್ಟಿ ಇಟ್ಕೊಳ್ಳಿಲ್ಲ ಆಟೋದಿಂದ ಹೊರಗೆ. ನೆಕ್ಸ್ಟ್ ಅಂದರು ಇಲ್ಲ ಕರೆಕ್ಟ್ ಬರೋ ನೆಕ್ಸ್ಟ್ ಟೇಕ್ ಅಂತ. ಫಸ್ಟ್ ಟೈಮ್ ಮಿಸ್ಟೇಕ್ ಆದರೆ ಹೇಗೆ ಅಂತ ಎದುರ್ಕೊಂಡು ಸತ್ತೆ. ನೆಕ್ಸ್ಟ್ 2ನೇ ಟೇಕಿಂಗ್ ಮತ್ತೆ ಸೇವ್ ಮಾಡಿದೆ. ಹೇಗಾದರೂ ಧೈರ್ಯದಲ್ಲಿ ಕೂತೆ ಅದೆಲ್ಲ ಮಾಡಿದ್ರು. ತುಂಬ ಅವರು ಸಾಹಸ ದೃಶ್ಯವನ್ನು ಚೆನ್ನಾಗಿ ಮಾಡಿದರು ಅವರಂತೂ. ಅದಾದಮೇಲೆ ತುಳುವಿಂದ ನಂತರ ಅದಾದಮೇಲೆ ನೆಕ್ಸ್ಟ್ ಮತ್ತೆ ಕನ್ನಡ ಸಿನಿಮಾಗಳನ್ನು ಮಾಡ್ತೋದೆ. ಆಮೇಲೆ ಶೋಗಳು ಮತ್ತೆ ಶುರುವಾಯಿತು ಜಿ ಕನ್ನಡದಲ್ಲಿ. ಕಾಮಿಡಿ ಕಿಲಾಡಿ ಚಾಂಪಿಯನ್ಶಿಪ್ ಸೀಸನ್ 1 ಅಂತ ಮಾಡಿದ್ರು. ಅದರಲ್ಲಿ ಟೀಮ್ ಮಾಡಿ ಅಲ್ಲಿ ಕಾಂಪಿಟೇಷನ್ಗಳಿತ್ತು. ಸೀಸನ್ 2 ಮಾಡಿದ್ರು, ಸೀಸನ್ 3 ಮಾಡಿದ್ರು. ಆಮೇಲೆ ಕಾಮಿಡಿ ಕಿಲಾಡಿ ಸೀಸನ್ 2, 3 ಎಲ್ಲ ಮಾಡಬೇಕಾದ್ರೆ ನಾವು ಜೂರಿ ಥರ ಹೋಗಿ ಕೂರ್ತಿದ್ವಿ. ಅಂದರೆ ಅವರಿಗೆ ಎಕ್ಸ್ಪೀರಿಯನ್ಸ್ ಇತ್ತು, ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇತ್ತು ಅವರಿಗೆ, ಜೂರಿ ಥರ ಕೂತು ಗೈಡ್ ಮಾಡೋ ಥರ ಎಲ್ಲ ಅದೂ ಇತ್ತು. ಅದಾದಮೇಲೆ ಸಿನಿಮಾಗಳನ್ನು ಮಾಡ್ತಾ ಹೋದೆ. ನೆಕ್ಸ್ಟ್ ಒಂದು ದಿವಸ ಸಡನ್ನಾಗಿ ಕಾಲ್ ಬರೋದು ನನಗೆ ಯಜಮಾನ ಸಿನಿಮಾಕ್ಕೋಸ್ಕರ, ದರ್ಶನ್ ಸರ್ ಅವ್ರದ್ದು. ಅಂದರೆ ಅವರು ಅವತ್ತೇ ಹೇಳಿದ್ರಲ್ವ ನಾನು ಇಷ್ಟ ಅಂತ ಕಾಮಿಡಿ ಕಿಲಾಡಿಲಿ ಪ್ಯಾಕು ಅಂತ. ಕಾಲ್ ಬರುತ್ತೆ ಇತ್ತು ಥರ ಅಂತ. ನನಗೆ ಅದು ಒಳ್ಳೆ ಎಕ್ಸ್ಪೀರಿಯನ್ಸ್. ಯಾಕಂತ ಹೇಳಿದ್ರೆ ದರ್ಶನ್ ಸರ್ ಜೊತೆ ಸ್ಕ್ರೀನ್ ಶೇರ್ ಮಾಡ್ಕೊಳ್ಳೋದು ಅಂತ ಅದು ತುಂಬ ಒಳ್ಳೇದಿತ್ತು. ಅಲ್ಲಿ ಅಷ್ಟೇ ಹರಿಕೃಷ್ಣ ಸರ್, ಶೈಲಜಾ ನಾಗ್, ಪಿ ಸುರೇಶ್ ಅವರು ಚೆನ್ನಾಗಿ ನೋಡಿಕೊಂಡ್ರು. ಆಮೇಲೆ ಡಿ ಬಾಸ್ ಅಂತೂ ಹಿಂಗೆ ಕೂತಿದ್ರೆ ಇಲ್ಲೇ ಪಕ್ಕದಲ್ಲಿ ಕೂರಿಸ್ಬಿಟ್ಟು ಮಾತಾಡೋರು. ಹೇಳು ಪ್ಯಾಕು ಅಂತಲೇ ಆಮೇಲೆ ಕರಿತಿದ್ರು. ಹಿತೇಶ್ ಅಂತ ಅವ್ರು ಕರಿತಿರಲಿಲ್ಲ. ಹೇಳು ಪ್ಯಾಕು, ಹೇಗಿದೆ ಲೈಫು, ಕೆಲಸ ಸಿಗ್ತಿದ್ಯಾ, ಆರಾಮಾಗಿದ್ಯಾ, ಊಟ ಆಯ್ತಾ, ತಿಂಡಿ ಆಯ್ತಾ, ಚೆನ್ನಾಗಿದೆ ಅಲ್ವ ಜರ್ನಿ, ಆರಾಮಾಗಿ ಮಾಡ್ಕೊಂಡು ಹೋಗಿ ಅಂತ. ಅವ್ರ ಜೊತೆ ಸೀನ್ಗಳು ಕಾಂಬಿನೇಷನ್ಗಳಿತ್ತು. ನನಗಿದ್ದಿದ್ದೇ ಡಿ ಬಾಸ್ ಜೊತೆ. ಆ ಮೆಮೊರಿ ಅಂತೂ ಸೂಪರ್. ಯಾಕಂತ ಹೇಳಿದ್ರೆ ನಾನು ಕಾಮಿಡಿ ಕಿಲಾಡಿಲಿ ರಿಜಿಸ್ಟರ್ ಆಗಿದ್ರು ಬಟ್ ಹೊರಗಡೆ ಹೋದಾಗ ಕೆಲವರೆಲ್ಲ ಏನು ಮಾತಾಡೋರು ಗೊತ್ತಾ, ನನಗೆ ಡೈರೆಕ್ಟ್ ಸಿಕ್ಕಿದಾಗ ಹಾಯ್ ಸರ್ ನಮ್ಮ ಬಾಸ್ ಜೊತೆ ಮಾಡಿದಿರಲ್ವ ನೀವು ಅಂತ. ಅಂದರೆ ದರ್ಶನ್ ಸಾರಿಂದಾಗಿ ರಿಜಿಸ್ಟರ್ ಮಾಡೋರು. ಆ ಥರ ಅದೂ ಖುಷಿ ಇತ್ತು. ನಮ್ಮ ಅಭಿಮಾನಿಗಳು ಮಾತಾಡಿ ಕರೆಕ್ಟ್ ಆ ಥರ ದರ್ಶನ್ ಸರ್ ಫ್ಯಾನ್ಸು ಮಾತಾಡ್ದಂಗೆ ಕಾಮಿಡಿ ಕಿಲಾಡಿ ಅವರು ಅಂತ ಮಾತಾಡ್ಸಿದ್ರು. ನಮ್ಮ ಬಾಸ್ ಜೊತೆ ಮಾಡಿದಿರಲ್ಲ ಸರ್, ಸಖತ್ತಾಗಿ ಮಾಡಿದ್ದೀರಾ ಅಂತ. ಬಟ್ ಅದರಲ್ಲಿ ನನಗೆ ಕ್ರೇಜ್ ಅನಿಸಿದ್ದು ಯಜಮಾನ ಸಿನಿಮಾ ರಿಲೀಸ್ ಆದಾಗ ಫಸ್ಟ್ ಡೇನೇ ಹೋದೆ ನಾನು ಬ್ಯಾಂಗ್ಳೂರಲ್ಲಿ. ಬಟ್ ಥಿಯೇಟ್ರಲ್ಲಿ ಕೂತಿದ್ದೀನಿ. ಅದು ನನ್ನ ಫಸ್ಟ್ ಎಕ್ಸ್ಪೀರಿಯನ್ಸ್ ಆಗಿದ್ದು. ಸಿನಿಮಾ ನೋಡೋಕ್ಕೆ ಆಗ್ತಿಲ್ಲ, ಡೈಲಾಗ್ಗಳನ್ನ ಕೇಳಲ್ಲ. ಏನು ಕ್ರೌಡ್ ತುಂಬಿದ್ದಾರೆ ಅಂತ ಹೇಳಿದ್ರೆ ಅಲ್ಲಿ ದರ್ಶನ್ ಸರ್ ಸ್ಕ್ರೀನ್ ಮೇಲೆ ಕಂಡ್ರೆ ಸಾಕು ಅಲ್ಲೇ ಪಟಾಕಿ ಹಚ್ಬಿಟ್ಟು ಸ್ಕ್ರೀನ್ ಮುಂದ್ಗಡೆ ಬಿಡ್ತಾವ್ರೆ, ಪಟ ಹೊಡಿತಾವ್ರೆ, ಸೈಡಲ್ಲಿ ಕಿರಿಸ್ತಾವ್ರೆ. ನಾನು ಸುಮ್ಮನೆ ನೋಡ್ತಿದ್ದೀನಿ. ಅಯ್ಯಪ್ಪ. ಕೊನೆಗೆ ಹೊರಗಡೆ ಬಂದಾಗ ಒಬ್ಬಂದು ಏಯ್ ಸರ್ ನೀವು ಬಾಸ್ ಜೊತೆ ಮಾಡಿದ್ರಲ್ವ ಸರ್, ಇದು ನಾನು 3ನೇ ಸಲ ನೋಡ್ತಿರೋದು ಅಂತ. ನಾನು ಹೋಗಿದ್ದೆ ಬೆಳಿಗ್ಗೆ 9 ಗಂಟೆ ಫಸ್ಟ್ ಶೋಗೆ. ಅವ್ನು ನೋಡಿದ್ರೆ ನೈಟೆಲ್ಲ ಬಂದಿರೋ ಶೋಗೆಲ್ಲ ಹೋಗಿ 3ನೇ ಶೋ. ಅಂದರೆ ಆ ಥರ ಫ್ಯಾನ್ಸ್ ಕ್ರೇಜ್ ಇದೆ ಡಿ ಬಾಸ್ಗೆ ಅಂತ. ಬಟ್ ಅದೊಂದು ತುಂಬ ಅದ್ಭುತವಾದ ಮೆಮೊರಿ ನನಗೆ. ಅದು 100 ಡೇಸ್ ಹೋಯಿತು ಸಿನಿಮಾ, ಅದರ ಸ್ಮರಣಿಕೆ ಕೊಡ್ತಾರೆ, ಅದನ್ನು ಇಸ್ಕೊಂಡೆ. ಅದೇ ನಾನು ಅಂದ್ಕೊಂಡಿದ್ದೆ ಈ ಥರ ಸಿನಿಮಾಗಳು ಉಳಿಬೇಕಾ, ಅಂದರೆ ಹೆಸರು ಇರುತ್ತೆ ನಮ್ಮದೊಂದು ಅಂತ. ಅದು ಖುಷಿ ಆಯಿತು. ಅದಾದಮೇಲೆ ನೆಕ್ಸ್ಟ್ ಮತ್ತೊಂದು ಸಿನಿಮಾ ಮಾಡಿದ್ದು ನಾನು ಡೈರೆಕ್ಟರ್ ಪ್ರೇಮ್ ಸರ್ ಇದು. ಯಾಕಂತ ಹೇಳಿದ್ರೆ ನೋಡಿ ಆ ಬಾಂಡಿಂಗ್ ನಮ್ಮದು ಸರೌಂಡಿಂಗ್ ಏನಂತ ಹೇಳಿದ್ರೆ ಕರಿಯ ಸಿನಿಮಾ ಮಾಡಿದ್ದು ಪ್ರೇಮ್ ಸರ್, ಅದರಲ್ಲಿ ಹೀರೋ ಆಗಿದ್ದು ದರ್ಶನ್ ಸರ್. ರಕ್ಷಿತಾ ಮೇಡಮು ದರ್ಶನ್ ಸರ್ ಹಿಟ್ಟು ಜೋಡಿ ಅವಾಗಿದ್ದು. ಆ ಸರ್ಕಲಲ್ಲೇ ನಾನಿದ್ದೇನೆ ಈಗಲೂ ಅಷ್ಟೇ. ಪ್ರೇಮ್ ಸರ್ ರಕ್ಷಿತಾ ಮೇಡಮ್ ಜೊತೆ ಕ್ಲೋಸ್ ಇದ್ದೀನಿ, ದರ್ಶನ್ ಸರ್ ಜೊತೆ ಕ್ಲೋಸ್ ಇದ್ದೀನಿ. ಅಂದರೆ ಆ ಫ್ಯಾಮಿಲಿ ಈ ಒಂದು ಚೌಕಟ್ಟಿನೊಳಗೆ ನಾನು ಈಗಲೂ ಕೆಲಸ ಮಾಡ್ತೀನಿ ಅಂತ ಹೆಮ್ಮೆ ಇದೆ. ಆ ಪ್ರೇಮ್ ಸರ್ ಜೊತೆನೂ ಅಷ್ಟೇ ಏಕಲವ್ಯಕ್ಕೆ ನನಗೆ ರೆಫರ್ ಮಾಡಿ ಕಾಲ್ ಮಾಡಿದಾಗ ಅದೂ ಹೇಗಾಯ್ತು ಅಂತ ಹೇಳಿದ್ರೆ ನಮ್ಮ ಫ್ರೆಂಡ್ ಸರ್ಕಲಲ್ಲಿ ಇನ್ನೊಬ್ಬರಿಗೆ ಆ ಸಿನಿಮಾಕ್ಕೆ ಹೇಳಿದರು. ನಾನು ಅವ್ರ ಜೊತೆ ಹೋಗಿದ್ದಾಗ ಅವರಿಗೆ ಕಥೆನ ಹೇಳ್ತಿದ್ರು ಪ್ರೇಮ್ ಸರ್, ಮಗನೇ ಈ ಥರ ಇರುತ್ತೆ ಕಣೋ, 2-3 ಗೆಟಪ್ ಇರುತ್ತೆ ಅಂತ. ನಾನು ಕಾರ್ನರಲ್ಲಿ ಹಿಂಗೆ ಕೂತಿದ್ದವನು ಮನಸ್ಸಲ್ಲಿ ಅನ್ಕೋತಿದ್ದೆ, ಒಂದು ಸಣ್ಣ ಪಾಸಿಂಗ್ ಕ್ಯಾರೆಕ್ಟರ್ ಆದರೂ ಪ್ರೇಮ್ ಸರ್ ನನಗೆ ಕೊಟ್ಟರೆ, ಅಂದರೆ ದೊಡ್ಡ ಸಿನಿಮಾ ಅಲ್ವಾ, ಚೆನ್ನಾಗಿರ್ತಿತ್ತು ಅಂತ ಅಂದ್ಕೊಂಡೆ. ಬಟ್ ಅವರಲ್ಲೂ ಮಾತಾಡಲಿಲ್ಲ. ಬಟ್ ಕಟ್ಟಾದಾಗ ಅವರು ಯಾರು ಹೇಳಿದ್ರು, ಅವರು ಸಿನಿಮಾದಲ್ಲಿ ಮಾಡಲಿಲ್ಲ. ಬಟ್ ನಾನು ಆಲ್ರೆಡಿ ಫಿಕ್ಸ್ ಆಗಿದ್ದೆ ಅಂತ ನನಗೆ ಗೊತ್ತಿರಲಿಲ್ಲ. ಅಲ್ಲಿಂದ ಕಾಲ್ ಬಂದಾಗಲೂ ಅಷ್ಟೇ. ಅದೊಂದಂತೂ ವಾವ್ ಸೂಪರ್ ಮೆಮೊರಿ. ಯಾಕಂದರೆ ಪ್ರೇಮ್ ಸರ್ ಜೊತೆ ಡೈರೆಕ್ಷನ್ ಟೀಮಲ್ಲಿ ಕೂತ್ಕೊಂಡು ಅವ್ರ ಕೆಲಸ ಅಂದರೆ ರಾಕ್ಷಸ ಅಂತಾರೆ ಪ್ರೇಮ್ ಸರು. ಆಮೇಲೆ ಕಟ್ಟಾದರೆ ಊಟ ತಿಂಡಿ ವಿಷಯದಲ್ಲಿ ಏನಂತೇಳಿ ಏನು ಬೇಕು ನಿಮಗೆ, ಈಗ ಟೇಕ್ ಆಗ್ತಿರತ್ತೆ ಮಕ್ಕಳ್ರ ಚೆನ್ನಾಗಿ ಮಾಡಿದ್ರೆ ಇವತ್ತು ಬಿರಿಯಾನಿ ಕೊಡಿಸ್ತೀನಿ ಅನ್ನೋರು. ಸಡನ್ ಮಧ್ಯಾಹ್ನ ಹೇಳಿದ್ರೆ ಬಿರಿಯಾನಿ ತರಿಸೋರು, ನೈಟ್ ನಾನ್ ವೆಜ್, ಹಾಗೆ ಚೆನ್ನಾಗಿ ನೋಡ್ಕೊಂಡ್ರು. ಆಮೇಲೆ ಊಟಿಲಿ ಒಂದು 30 ದಿವಸ ಇದ್ವಿ. ಆ ಮೆಮೊರೀಸ್ಗಳು ಚೆನ್ನಾಗಿತ್ತು. ರಕ್ಷಿತಾ ಮೇಡಮ್ ಜೊತೆ, ಪ್ರೇಮ್ ಸರ್ ಜೊತೆ. ಏಕಲವ್ಯದಲ್ಲೂ ಅಷ್ಟೇ ನಾನು ಫಸ್ಟ್ಗೆ ಸ್ಕೂಲ್ ಗೆಟಪ್ ಇತ್ತು, ಆಮೇಲೆ ಕಾಲೇಜ್ ಗೆಟಪ್ ಇತ್ತು, ನೆಕ್ಸ್ಟ್ ಆಮೇಲೆ ಇನ್ನೊಂದು ಗೆಟಪ್ ಇತ್ತು ಆಫ್ಟರ್ ಎಜುಕೇಷನ್ ಎಲ್ಲ ಆದಮೇಲೆ ಕಂಪ್ನೀಲಿ ಕೆಲಸ ಮಾಡೋಂಥರ. ಆ ಥರ ಒಂದು 4 ಗೆಟಪ್ಗಳಿತ್ತು ನಮಗೆ. ಚೆನ್ನಾಗಿತ್ತು. ಆ ಸಿನಿಮಾದಲ್ಲೂ ಮುಗಿಸ್ಕೊಂಡೆ. ಅದಾದಮೇಲೆ ಮಿಡ್ಲಲ್ಲಿ ತುಂಬ ಸಿನಿಮಾ ಮಾಡಿದೆ. ಗೀತಾ ಅಂತ ಮಾಡಿದೆ, ಆಮೇಲೆ ಸಕಲ ಕಲಾವಲ್ಲಭ ಅಂತ ಮಾಡಿದೆ, ಸಮಯದ ಗೊಂಬೆ ಅಂತ ಮಾಡಿದೆ. ತುಂಬ ಟೋಟಲ್ ಒಂದು 25 ಸಿನಿಮಾಗಳನ್ನು ಮುಗಿಸ್ಕೊಂಡೆ. ಅದಾದಮೇಲೆ ಮತ್ತೆ ನೆಕ್ಸ್ಟ್ ಕಾಲ್ ಬರುತ್ತೆ
ದರ್ಶನ್ ಸರ್ ಇದು ಕ್ರಾಂತಿ ಮೂವಿಗೆ ಒಂದು ಕ್ಯಾರೆಕ್ಟರ್ ಇದೆ ಸರ್ ಮಾಡಬೇಕು ಅಂತ. ಆವಾಗ ಮತ್ತೆ ಖುಷಿ ಆಯಿತು. ಯಾಕಂತ ಹೇಳಿದ್ರೆ ಒಂದೊಂದು ಸಲ ಕೆಲವರಿಗೆ ಒಂದು ಅವಕಾಶ ಸಿಗುತ್ತೆ ಅಂತ ಮತ್ತೆ ಅವರನ್ನು ಬಿಟ್ಬಿಡ್ತಾರೆ. ಅಂದರೆ ಈಗ ಏನಾಗೋದು ಗೊತ್ತಾ, ಆರ್ಟಿಸ್ಟ್ಗಳು ಈ ಸಮುದ್ರ ಥರ ಸಿಕ್ಕೇ ಬಿಡ್ತಾರೆ ತುಂಬ. ನಾನು ಅಲ್ಲಿದ್ದರೆ ಇನ್ನೊಬ್ಬ ಸಿಗ್ತಾನೆ. ಬಟ್ ಇವರು ಮತ್ತೆ ಅದೇ ಟೀಮನ್ನು, ಯಜಮಾನ ಟೀಮೇ ಮತ್ತೆ ಕ್ರಾಂತಿ ಅಂತ ಮಾಡಿದಾಗ ಅದಕ್ಕೆ ಕರ್ಕೊಂಡ್ರು. ಅದು ತುಂಬ ಖುಷಿ ಆಯಿತು. ಅದೂ ಸರ್ ಜೊತೆ ಇರೋದು. ಈಗಾಗಲೇ ಪ್ರಮೋಷನ್ಗಳನ್ನೇ ಒಳ್ಳೆ ಊರ ಜಾತ್ರೆ, ಇಡೀ ಕರ್ನಾಟಕದಲ್ಲಿ ಜಾತ್ರೆ ಥರ ಮಾಡ್ತಿದ್ದಾರೆ ಫ್ಯಾನ್ಸು. ನಾನು ಅದರಲ್ಲೊಂದು ಕ್ಯಾರೆಕ್ಟರ್ನ ಮಾಡಿದ್ದೇನೆ, ಖುಷಿ ಇದೆ. ನಾನು ಮಾಡಿದ್ದೀನಿ, ಸಂಜು ಬಸಯ್ಯ, ನಯನ, ನಾವು ಯಜಮಾನದಲ್ಲಿ ಇದ್ದವರು ಮತ್ತೆ ಇಲ್ಲೂ ಮಾಡಿದ್ದೀವಿ. ಖುಷಿ ಇದೆ, ಎಕ್ಸೈಟ್ಮೆಂಟಲ್ಲಿ ಕಾಯ್ತಿದ್ದೇನೆ. ಈಗ ನೆಕ್ಸ್ಟು ಇಲ್ಲಿಂದ ಊರಿಂದ ಹೋಗ್ಬೇಕು, ಮತ್ತೆ ಈವೆಂಟ್ ಇದೆ, ಕ್ರಾಂತಿ ಈವೆಂಟಲ್ಲಿ ಪಾಲ್ಗೊಳ್ಬೇಕು. ಈಗ ನಾವು ಜಿ ಕನ್ನಡದಲ್ಲಿ ನಿಮ್ಮ ಸ್ಕಿಟ್ಗಳನ್ನು ನೋಡ್ತೇವೆ. ಅಲ್ಲಿ ಒಂದು ಪರ್ಫೆಕ್ಟ್ ಆಗಿ ಒಂದು ಸ್ಕಿಟ್ ಬರುತ್ತೆ. ಬಟ್ ಹೆಚ್ಚಿನವರಿಗೆ ಗೊತ್ತಿಲ್ಲ ಆ ಒಂದು ಸ್ಕಿಟ್ ಬರಬೇಕು ಅಂತ ಹೇಳಿದ್ರೆ ಅದಕ್ಕಿಂತ ಹಿಂದೆ ಯಾವ ತರದ ಪ್ರಾಕ್ಟೀಸ್ ಇರುತ್ತೆ ಅಂತ. ನೀವು ಹೇಳಿದ್ರಿ ಸ್ಟಾರ್ಟಿಂಗ್ ಅಲ್ಲಿ ನಾನು ಬೆಂಗಳೂರಿಗೆ ಹೋಗಿದ್ದೆ, ಅವರೇ ಕೂತ್ಕೊಳ್ಳಿಕ್ಕೆ ಜಾಗ, ಊಟ ಎಲ್ಲ ಕೊಟ್ಟಿದ್ರು ಅಂತ ಹೇಳಿ. ಒಂದು ಸ್ಕ್ರಿಪ್ಟ್ ಬಂದಾಗ ಆ ಸ್ಕ್ರಿಪ್ಟಿಗೋಸ್ಕರ ಎಷ್ಟು ತಯಾರಿಗಳು, ಯಾವ ತರ ಮಾಡ್ತೀರಾ, ಅಲ್ಲಿನ ಡೈಲಿ ರುಟೀನ್ಸ್ ಹೇಗಿರುತ್ತೆ ನಿಮ್ಗೆ? ಆ್ಯಕ್ಚುಲಿ ನಮಗೆ ಮೇಯ್ನ್ ಬೆಳಿಗ್ಗೆ ಎದ್ದಾಗ ಫಸ್ಟ್ ಎಕ್ಸಸೈಸ್ ಇರುತ್ತೆ. ಯಾಕೆ ಗೊತ್ತಾ, ಸ್ಟೇಜಲ್ಲಿ ಒಂದು ಎನರ್ಜಿಲಿ ಮಾಡಬೇಕಾದ್ರೆ ಬಾಡಿ ಸುಸ್ತಾಗಬಾರ್ದು ನಮಗೆ. ಅದಕ್ಕೋಸ್ಕರ ಎನರ್ಜಿ ಏನು ಗೊತ್ತಾ, ಸ್ಟೇಜ್ ಮೇಲೆ ಹೋದಾಗ ಸ್ಟೇಜ್ ಫಿಯರ್ ಆಗುತ್ತೆ. ಆಮೇಲೆ ಮೂಮೆಂಟ್ಗಳನ್ನು ಮಾಡಿದಾಗ ನಮಗೆ ಟಯರ್ಡ್ ಆಗಬಾರ್ದು ಬಾಡಿ. ಅದಕ್ಕೋಸ್ಕರ ಬೆಳಿಗ್ಗೆ ಫಸ್ಟ್ ಹೋದ ತಕ್ಷಣ 1-1.5 ಗಂಟೆ ಗಣಪ ಸರ್ ಅಂತಿದ್ರು, ಅವರು ಥಿಯೇಟ್ರ್ ಅವರೇ, ಡೈಲಿ ಎಕ್ಸಸೈಸ್ ಮಾಡಿಸೋರು. ಬಾಡಿ ಫ್ರೀ ಆಗಬೇಕು. ಅಂದರೆ ನಾವು ಈಗ ದಪ್ಪ ಆಗಿದ್ದೀನಿ, ಆವಾಗ ತುಂಬ ಸಣ್ಣ ಇದ್ದೆ, ಆಗ ಫ್ಲೆಕ್ಸಿಬಲ್ ಇದ್ದೆ ಬಾಡಿ. ಎಕ್ಸಸೈಸ್ ಮಾಡಿಸೋರು. ಅದ ನಂತರ ತಿಂಡಿ ನಂತರ ಸ್ಕ್ರಿಪ್ಟ್ ಕೊಡೋರು. ಸ್ಕ್ರಿಪ್ಟ್ ಕೊಟ್ಟಾಗ ಫಸ್ಟ್ ಏನು ಮಾಡ್ತಿದ್ದು ಅಂತ ಹೇಳಿದ್ರೆ, ರೈಟ್ರ್ ಯಾರು ಇರ್ತಾರೆ ಅವರು ಕೂತ್ಬಿಟ್ಟು ರೀಡಿಂಗ್ ಮಾಡೋರು. ಆಗ ನಮಗೂ ಕರೆಕ್ಟ್ ಕೂತ್ಕೊಳ್ಳೋದು. ಆಮೇಲೆ ನಮ್ಮ ಹತ್ರ ರೀಡ್ ಮಾಡಿಸೋರು, ನಾವು ಓದ್ತೀವಿ. ಆಮೇಲೆ ಯಾರ್ಯಾರು ಕ್ಯಾರೆಕ್ಟರ್ಗಳಿದೆ ಅವ್ರು ಹೋಗಿ ನಾವು ಪ್ರಾಕ್ಟೀಸನ್ನು ಮಾಡ್ತೇವೆ. ನೆಕ್ಸ್ಟ್ ಗಣಪ ಸರ್ ಬಂದುಬಿಟ್ಟು ಡೈಲಾಗನ್ನು ಕಲಿಯೋಕ್ಕೆ ಹೇಳ್ತಾರೆ. ಬಟ್ ಆಮೇಲೆ ವಿತ್ ಬ್ಲಾಕಿಂಗ್ ಮಾಡ್ತಾರೆ. ಯಾವ ಪ್ಲೇಸಲ್ಲಿ ಹೆಂಗೆ ಎಂಟ್ರಿ ಆಗಬೇಕು ಹಂಗೆ ಎಂಟ್ರಿ ಆಗಬೇಕು, ಅಸಂಬದ್ಧವಾಗಿ ಎಂಟ್ರಿಗಳನ್ನು ಮಾಡೋ ಹಾಗಿಲ್ಲ. ಕರೆಕ್ಟ್ ಹೇಳ್ತಾರೆ. ವಿತ್ ಮ್ಯೂಸಿಕಲ್ಲಿ ಎಂಟ್ರಿ ಕೊಡ್ತೇವೆ. ಎಂಟ್ರಿ ಕೊಟ್ಟಾಗ ಡೈಲಾಗ್ಗಳನ್ನು ಯಾವ ರೀತಿ ವೇರಿಯೇಷನ್ ಹೇಳಬೇಕು ಆ ಥರ ಪ್ರಾಕ್ಟೀಸ್ಗಳಿರುತ್ತೆ. ಯಾಕಂತ ಹೇಳಿದ್ರೆ ಈಗ ಎಲ್ಲರೂ ನಾವು ಕಲಿತು ಹೋಗಿರೋದಿಲ್ಲ ಅಲ್ವಾ, ಅದಕ್ಕೆ ವೆರೈಟಿಗಳಿರುತ್ತೆ ಆ್ಯಕ್ಟಿಂಗಲ್ಲಿ. ಈಗ ತುಂಬ ಇದೆ, ರಸಗಳಿದೆ, ನವರಸಗಳಿದೆ. ಅದನ್ನೆಲ್ಲ ವೆರೈಟಿಯಾಗಿ ಹೇಳೋ ಥರ ಹೇಳಿಕೊಟ್ಟು ಎಕ್ಸಸೈಸ್ಗಳನ್ನು ಮಾಡಿಸಿ ಆಮೇಲೆ ಪ್ರಾಕ್ಟೀಸ್ ಮಾಡ್ತಾ ಒಂದು ಫೈನಲ್ ಟಚ್ ಅಂತ ಹೇಳಿದ್ರೆ, ನಾಳೆ ಶೂಟಿಂಗ್ ಆದರೆ ಮುಂಚಿನ ದಿವಸ ಸ್ಟೇಜಲ್ಲಿ ಪ್ರಾಕ್ಟೀಸ್. ಅದಕ್ಕಿಂತ ಮೊದಲು ಹೊರಗಡೆ ಮಾಡಿರ್ತೀವಿ, ಅಲ್ಲೊಂದು ಹಿಂದ್ಗಡೆ ಮದುವೆ ಚೌಟ್ರಿ ಇತ್ತು, ಅಲ್ಲಿ ಪ್ರಾಕ್ಟೀಸ್ ಮಾಡ್ತೀವಿ. ಸ್ಟೇಜಲ್ಲಿ ಫೈನಲ್ ಆಗಿ ಪ್ರಾಕ್ಟೀಸ್ ಮಾಡಿ ಎಂಟ್ರಿ ಎಕ್ಸಿಟ್ಗಳನ್ನು ಕರೆಕ್ಟ್ ಕೊಟ್ಟು ಕರೆಕ್ಷನ್ ಮಾಡಿ ನೆಕ್ಸ್ಟ್ ಡೇಗೆ ಶೂಟ್ ಮಾಡ್ತಿದ್ರು. ಆಮೇಲೆ ಹೆಚ್ಚಿನವ್ರಿಗೆ ಅದು ಗೊತ್ತಿಲ್ಲ, ನಮ್ಮ ಸ್ಕಿಟ್ಗಳನ್ನು ಕಟ್ ಮಾಡಿ ಶೂಟ್ ಮಾಡ್ತಾರೆ ಅಂತ. ಇಲ್ಲವೇ ಇಲ್ಲ, ನಾವು ಏನು ಪ್ರಾಕ್ಟೀಸ್ ಮಾಡ್ತೀವೋ ಅದನ್ನು ಒಂದೇ ಸ್ಟ್ರೆಚ್ಚಲ್ಲಿ ಮುಗಿಸಲೇಬೇಕು. ಈಗ ಶುರು ಆಯಿತಾ ಎಂಡ್ವರೆಗೆ ಮುಗಿಸಲೇಬೇಕು. ಒಂದು ವೇಳೆ ಮಿಸ್ಟೇಕ್ ಆದರೆ ಅದು ನಮ್ಮದೇ ಫಾಲ್ಟ್ ಆಗಿರುತ್ತೆ. ಯಾಕಂತ ಹೇಳಿದ್ರೆ ನಾವು ಮಿಸ್ ಮಾಡಿದ್ವಿ ಅಂತಲೇ ಜಡ್ಜಸ್ ಕಮೆಂಟ್ ಹಾಗೆ ಕೊಡ್ತಾರೆ, ಮಾರ್ಕ್ಸು ಕಟ್ ಆಗುತ್ತೆ. ಅದಕ್ಕೋಸ್ಕರ ಏನು ಮತ್ತೆ ಏನಾಯ್ತು ಅಂತ ಹೇಳಿದ್ರೆ, ಮಿಸ್ ಆದರೂ ನಾವು ಇಂಪ್ರಾಂಪ್ಟ್ಗಳನ್ನು ತಗೋತಿದ್ವಿ, ಹೆಂಗಾದರೂ ಮ್ಯಾನೇಜ್ ಮಾಡ್ತಿದ್ವಿ. ಅಂದರೆ ನಮ್ಮವರು ಇರೋದ್ರಿಂದ ಏನಾದರೂ ಎಕ್ಸ್ಟ್ರಾ ಡೈಲಾಗ್ಗಳನ್ನು ಹಾಕೊಂಡು ಮ್ಯಾನೇಜ್ ಮಾಡ್ತಿದ್ವಿ. ಅದರಿಂದ ಸ್ಕಿಟ್ಗಳು ಚೆನ್ನಾಗಿ ಬರ್ತಿತ್ತು. ಸ್ಟಾರ್ಟಿಂಗ್ ಅಂದರೆ ಬರೀ ಸ್ಕಿಟ್ಟೇ ಮಾಡ್ತಿದ್ವಿ. ಆಮೇಲೆ ಕೊನೆಗೆ ಇಂಪ್ರೂವೈಸೇಷನ್ಗಳನ್ನು ಆಗ್ತಾ ಸ್ಕಿಟ್ಗಳೆಲ್ಲ ಸಖತ್ತಾಗಿ ಬರ್ತಿದ್ವು. ಕೊನೆಗೆ ನಿಮಗೆಲ್ಲರಿಗೂ ಟೆಲಿಕಾಸ್ಟ್ ಆದಾಗ ಅದ್ಭುತವಾಗಿ ಬರ್ತಾಯಿತ್ತು. ಈಗ ತೆರೆ ಮೇಲೆ ಒಂದು ಟಿವಿಯಲ್ಲಿ ನಾವು ಹಿತೇಶ್ ಅವ್ರನ್ನ ನೋಡಿದಾಗ ಏನಪ್ಪ ತುಂಬ ಚೆನ್ನಾಗಿ ನಗಿಸ್ತಾ ಇದ್ದಾರೆ, ಇವ್ರ ಲೈಫ್ ಪೂರ್ತಿ ತಮಾಷೆಯಾಗೇ ಇರ್ತಾರ ಅಂತ ಹೇಳಿ. ನಿಜ ಲೈಫಲ್ಲಿ ಹಿತೇಶ್ ಅವರು ಯಾವ ಥರ ಅಂದರೆ ತುಂಬ ಸೈಲೆಂಟ್ ಪರ್ಸನ್ ಅಥವಾ ತುಂಟಾಟದ ವ್ಯಕ್ತಿಯ, ಅಥವಾ ತುಂಬ ಎಮೋಷನಲ್ ಪರ್ಸನ್, ಅಥವಾ ಸಡನ್ ಆಗಿ ಶಾರ್ಟ್ ಟೆಂಪರ್ ಕೋಪ ಬರುವಂಥ ವ್ಯಕ್ತಿನ, ಯಾವ ಥರ? ಇಲ್ಲ, ನಿಜ ಲೈಫಲ್ಲೂ ನಾನು ಆ್ಯಕ್ಚುಲಿ ಈ ಫೀಲ್ಡಿಗೆ ಬರೋಕ್ಕೆ ರೀಸನ್ ಅದು. ನಾನು ಸ್ವಲ್ಪ ಎಲ್ಲರಿಗೆ ಮಾತಾಡಬೇಕಾದ್ರೆ ತುಂಬ ತಮಾಷೆ ಮಾಡ್ಕೊಂಡೆ ಮಾತಾಡ್ತಿದ್ದೆ. ಅದು ಮೇಯ್ನ್ ಬರ್ಲಿಕ್ಕೆ ಕಾರಣ ನನ್ನ ತಾಯಿ ಇರಬೇಕು. ಯಾಕಂದರೆ ಫ್ಯಾಮಿಲಿ ಫಂಕ್ಷನ್ಗೆ ಹೋದಾಗ ಎಲ್ಲರನ್ನ ಕಾಲು ಎಳೀತಾ ಮಾತಾಡ್ತಿದ್ರು, ಅದೇ ನನಗೆ ಬಂದಿರುತ್ತೆ ಅಂತ ಅನ್ಸುತ್ತೆ. ಬಟ್ ನಾನು ಈಗ ಸ್ವಲ್ಪ ಕಡಿಮೆ, ಇಲ್ಲಾಂದರೆ ನಾನು ಆ್ಯಕ್ಚುಲಿ ಶಾರ್ಟ್ ಟೆಂಪರ್. ಯಾಕಂದರೆ ಸಡನ್ನಾಗಿ ರೈಸ್ ಆಗ್ತಿದ್ದೆ. ಆ್ಯಕ್ಚುಲಿ ಹೇಳ್ಬೇಕಂತಲೇ 7th ಒಬ್ಬ ನಾನು ಹಿಂಗೆ ಆಟಾಡ್ತಿರ್ಬೇಕಾದ್ರೆ ಹಿಂದ್ಗಡೆಯಿಂದ ಬಂದು ಫಸ್ಟ್ ಮರಳು ಬಿಸಾಡ್ದ. ನಾನಂದೆ ಬಿಸಾಡಬೇಡ ಕಣ, ನನ್ನಷ್ಟಕ್ಕೆ ಕಬಡ್ಡಿ ಆಡ್ತಿದ್ದೆ, ನನಗೆ ಕಬಡ್ಡಿ ಕ್ರೇಜ್ ಇತ್ತು. ಅಂದರೆ ಮ್ಯಾಚ್ಗೆಲ್ಲ ಹೋಗಲಿಲ್ಲ, ಇಂಟ್ರೆಸ್ಟ್ ಆ ಆಟ ಆಡ್ತಿದ್ದೆ. ಮತ್ತೆ ಹಿಂದ್ಗಡೆಯಿಂದ ಕಾಲಲ್ಲಿ ತುಳಿದ್ಬಿಟ್ಟು ಹೋದ. ನೆಕ್ಸ್ಟ್ ಮತ್ತೆ ಆಡ್ತಿದ್ದೆ, ಮತ್ತೆ ತುಳಿಲಿಕ್ಕಂತ ಓಡ್ಕೊಂಡು ಬಂದಾಗ ಹಾಗೆ ಕಾಲು ಎತ್ಬಿಟ್ಟು ಅವ್ನು ತೊಡೆಗೆ ಕಚ್ಚಿದೆ ನಾನು. ಹಾಗೆ ಅಷ್ಟು ಅವ್ನು ನೆಕ್ಸ್ಟ್ ಡೇ ಇಂಜೆಕ್ಷನ್ ಎಲ್ಲ ತಗೊಂಡಿದ್ದೆ ನಾನು. ಆಮೇಲೆ ಅಷ್ಟೇ ಶಾರ್ಟ್ ಟೆಂಪರ್, ಒಬ್ಬನಿಗೆ ಕಲ್ಲೆಲ್ಲ ಹೊಡೆದಿದ್ದೆ. ಅವಾಗೆಲ್ಲ ತುಂಬ ರೈಸ್ ಆಗೋನು. ಬಟ್ ಆಮೇಲೆ ತಮಾಷೆಯಾಗಿ ಇರ್ತಿದ್ದೆ, ಎಲ್ಲರ ಜೊತೆ ತಮಾಷೆಯಾಗಿ. ಸುಮ್ಮನೆ ಇರೋ 4 ದಿವಸ ಜೀವನದಲ್ಲಿ ನಾವು ಇನ್ನೊಬ್ಬರ ಹತ್ರ ಯಾಕೆ ಸಿಟ್ಟಲ್ಲೆಲ್ಲ ಇರಬೇಕಂತ ತಮಾಷೆಗೆ ಮಾತಾಡಿ. ಈಗ ಕ್ಲಾಸಲ್ಲೂ ಅಷ್ಟೇ, ಡಿಗ್ರಿಲಿ ಇರಬೇಕಾದ್ರೂ ಅಷ್ಟೇ, ಟೀಚರ್ಸ್ ಏನಾದರೂ ಬೈದರೆ ನಾನು ಸುಮ್ಮನೆ ಇಟ್ಕೊಂಡ್ಬಿಟ್ಟು ನಗಾಡೋದು, ಟೀಚರ್ ನಗಾಡಿಬಿಟ್ಟು ಸುಮ್ಮನೆ ಆಗೋಣ, ಇವ್ನಿಗೆ ಭಯ ಅಲ್ಲ ಅಂತ. ಆ ಥರ ಎಲ್ಲ ಫ್ರೆಂಡ್ಲಿ ಆಗಿರ್ತಿದ್ದೆ ಎಲ್ಲರ ಜೊತೆ ಜಾಸ್ತಿಯಾಗಿ. ಸುಮ್ಮನೆ ಯಾರಾದರೂ ಕಿರಿಕ್ ಮಾಡಿದ್ರೆ ನಾನು ಯಾರ ಜೊತೆ ಕಾಲು ಕಿರ್ಕೊಂಡು ಜಗಳಕ್ಕೆ ಹಿಸ್ಟ್ರಿನೇ ಇಲ್ಲ. ಕಾಲೇಜಲ್ಲಿ ಹೋಗಿದ್ದು ನಾನು ಯಾರ ಜೊತೆ ಜಗಳನ ಆಡಿದ್ದಿಲ್ಲ. ನಮ್ಮ ಕ್ಲಾಸಲ್ಲೆಲ್ಲ ಜಗಳಗಳು ಆಡ್ತಿತ್ತು ಆವಾಗ. ಈ ಕಡೆ ಎಲ್ಲ ಸ್ವಲ್ಪ ಜಾಸ್ತಿ ಅಲ್ಲ ಜಗಳ. ಕರೆಕ್ಟ್. ಆ ಥರ ಜಗಳ ಆದ್ರೂ ನಾನು ಎಲ್ಲರ ಜೊತೆ ಚೆನ್ನಾಗಿದೆ, ಎಲ್ಲರೂ ನನಗೆ ಚೆನ್ನಾಗಿ ಫ್ರೆಂಡ್ಸ್ ಇದ್ದರು. ಬಟ್ ನಾನು ಕಾಮಿಡಿ, ನಾನು ಸ್ಟೇಜ್ ಮೇಲೆ ಬಂದಾಗ ಎಲ್ಲರೂ ಪ್ರೀತಿ ಮಾಡೋರು, ಎಲ್ಲರ ಪ್ರೀತಿನ ಗಳಿಸ್ಕೊಂಡಿದ್ದೆ. ಆಮೇಲೆ ಅದೇ
ಕಾಮಿಡಿ ಮಾಡೋನು ದಿವಸನೂ ಖುಷಿಯಾಗಿರ್ತಾನೆ ಅಂತ ಹೇಳೋಕ್ಕಾಗಲ್ಲ. ಎಲ್ರಿಗೂ ಅವ್ರವ್ರದ್ದೇ ಪರ್ಸನಲ್ ಆದ ನೋವುಗಳಿರುತ್ತೆ, ಕಷ್ಟಗಳಿರುತ್ತೆ. ಬಟ್ ಆ ನೋವುಗಳನ್ನು ಯಾರ ಹತ್ರ ಹೇಳ್ಕೊಂಡ್ರೂ ಪ್ರಯೋಜನ ಇಲ್ಲ ಆ್ಯಕ್ಚುಲಿ. ಒಂದು ಹೇಳೋದು, ಈಗ ನಾನು ನಿಮ್ಮ ಹತ್ರ ಎಲ್ಲ ಹೇಳ್ಕೋಬೋದು, ಅಯ್ಯೋ ನನಗೆ ಇಷ್ಟು ಕಷ್ಟ ಇದೆ ಅಂತ. ಬಟ್ ನೀವೆಲ್ಲ ಅಯ್ಯೋ ಅಂತ ಹೇಳ್ಬೋದು ಅಷ್ಟೇ ಹೊರತು ನನ್ನ ಲೈಫನ್ನು ನಾನೇ ಲೀಡ್ ಮಾಡಬೇಕಲ್ಲ. ಅದಕ್ಕೋಸ್ಕರ ನಮ್ಮ ನೋವುಗಳನ್ನು ನಮ್ಮೊಳಗೆ ಇಟ್ಕೊಂಡು ನಾವು ಇನ್ನೊಬ್ಬರನ್ನು ನಗಿಸ್ತಿದ್ವಿ ಅಷ್ಟೇ. ಎಲ್ಲರ ಜೊತೆ ಖುಷಿಯಾಗಿರೋಣ ಅಂತ ಈಗಲೂ ಹಾಗಿರೋದು. ನಾನು ಜಾಸ್ತಿ ತಮಾಷೆ ಆಗಿರ್ತೀನಿ. ಬಟ್ ಈಗ ಏನು ಮಾಡ್ತೀನಿ ಅಂತ ಹೇಳಿದ್ರೆ, ಮೊದಲೆಲ್ಲ ಜಾಸ್ತಿ ಹೊರಗಡೆ ಹೋದಾಗ ಹುಚ್ಚಂತಾರನೇ ಈ ನಾನೇನು ಮಾಡ್ತೀನಿ ಅಂದರೆ, ಅಲ್ಲಿ ಸ್ಟೇಜ್ ಫಂಕ್ಷನ್ ಎಲ್ಲ ಆಗ್ತಾರೆ, ನಾನೇ ಇಲ್ಲಿ ಕೂತು ಕೌಂಟ್ರ್ ಎಲ್ಲ ಕೊಡ್ತೀನಿ. ಈಗಲೂ ಆ ಕ್ರೇಜ್ ಇದೆ. ಬಟ್ ಕೆಲವರು ಅಂತಾರೆ ಸುಮ್ಮನಿರು ಅಂದ್ಬಿಡ್ತಾರೆ ಅಷ್ಟೇ. ಬಟ್ ಹೊರಗಡೆ ಹೋದಾಗಲಾಗ ತುಂಬ ನಾನು ಫನ್ನಿ ಆ್ಯಕ್ಚುಲಿ, ತುಂಬ ತಮಾಷೆಗಳನ್ನು ಮಾಡ್ತೀನಿ, ಕಾಲು ಎಳಿತಿರ್ತೇನೆ. ಹಾಗೆ ಹೊರಗಡೆ ಹೋದಾಗ ತಮಾಷೆನೇ ಇರ್ತೀನಿ, ಆದಷ್ಟು ತಮಾಷೆನೇ ಮಾತಾಡ್ತಿರ್ತೀನಿ. ಬಟ್ ಜನನೂ ಅಷ್ಟೇ ಹಂಗೆ ಇಷ್ಟಪಡ್ತಾರೆ. ಈಗ ಎಲ್ಲಾದರೂ ಹೋದಾಗ ನಾನು ಸೀರಿಯಸ್ ಆಗಿ ಕೂತ್ಕೊಂಡಿದ್ರೆ, ಏನು ಸರ್ ನೀವು ಅಲ್ಲಿ ಅಷ್ಟು ಕಾಮಿಡಿ ಮಾಡ್ತೀರಿ, ಇಲ್ಲಿ ಸೀರಿಯಸ್ ಆಗಿ ಕೂತಿದ್ದೀರಾ? ಮತ್ತು ನಾವು ಎಲ್ಲ ಕಡೆಯೂ ಮಾಡೋಕ್ಕಾಗಲ್ಲ. ಕೆಲವು ಕಡೆ ಕ್ರೇಜ್ ಈಗಲೂ ಹೇಳ್ತಾರೆ, ಯಾಕೆ ಸರ್ ಸುಮ್ಮನಿದ್ದೀರಾ, ಏನಾದ್ರು ಡೈಲಾಗ್ ಬಿಡಿ ಅಂತ ಎಲ್ಲೆಲ್ಲ ಕೂತ್ಕೊಂಡಾಗಲೂ ಕೇಳಿಬಿಡ್ತಾರೆ. ಅದೆಲ್ಲ ಸ್ವಲ್ಪ ಇದಾಗುತ್ತೆ. ಬಟ್ ಫ್ರೆಂಡ್ಲಿಯಾಗಿ ಖುಷಿಯಾಗಿ ತಮಾಷೆಯಾಗಿ ಇರ್ತೀನಿ ನಾನು ಜಾಸ್ತಿ. ಈಗ ಶೂಟಿಂಗ್ ಇದ್ದಾಗ ಸ್ವಲ್ಪ ಅದರಲ್ಲಿ ಬ್ಯುಸಿ ಇರ್ತೀರಾ, ಮೈಂಡ್ ಅಲ್ಲಿರುತ್ತೆ. ನಾರ್ಮಲ್ ಡೇಸಲ್ಲಿ ಹಿತೇಶ್ ಅವರು ಮನೆಯಲ್ಲಿದ್ದಾಗ ಅಥವಾ ಊರಿಗೆ ಬಂದಾಗ ಅವರ ಟೈಮನ್ನು ಯಾವ ರೀತಿ ಸ್ಪೆಂಡ್ ಮಾಡ್ತಾರೆ ಅನ್ನೋದು ಜಾಸ್ತಿ ಜನರಿಗೆ ಕ್ಯೂರಿಯಾಸಿಟಿ. ಯಾವ ಥರ ಪುಸ್ತಕ ಓದುವಂಥದ್ದು ಏನಾದರೂ ಇದೆಯಾ, ಸಿನಿಮಾ ನೋಡುವಂಥದ್ದು ಇದೆಯಾ, ಅಥವಾ ಆಟ ಆಡೋದು? ಕೆಲವರಿಗೆ ಕ್ರಿಕೆಟ್ನ ಹುಚ್ಚಿರುತ್ತೆ, ಕೆಲವರಿಗೆ ಇಲ್ಲ, ನಾನು ಒಂದು ಫ್ಯಾಮಿಲಿ ಮ್ಯಾನ್, ನಾನು ಮನೆ ಬಿಟ್ಟೇ ಹೊರಗಡೆ ಹೋಗಲ್ಲ. ಯಾವ ಥರದ ವ್ಯಕ್ತಿ ಹಿತೇಶ್? ನಾನಂದರೆ ಈ ಲಾಕ್ಡೌನ್ ಟೈಮಲ್ಲಂತೂ ಡೈಲಿ ಕ್ರಿಕೆಟ್ ಆಡ್ತಿದ್ವಿ ನಾವು. ಕ್ರಿಕೆಟ್ ಕ್ರೇಜ್ ಇದೆ. ಅದು ಬಿಟ್ಟರೆ ಆಮೇಲೆ ಏನಂತ ಹೇಳಿದ್ರೆ, ನಾನು ಊರಿಗೆ ಬಂದರೆ ಸ್ವಲ್ಪ ನಿದ್ದೆ ಜಾಸ್ತಿ ಮಾಡ್ತೀನಿ, ಎದ್ದೇಳೋದೇ ಲೇಟ್. ಆಮೇಲೆ ಈಗ ಏನು ಮಾಡ್ತೀನಿ ಗೊತ್ತಾ, ಒಂದು ಮಧ್ಯಾಹ್ನ ಟೈಮಲ್ಲಿ ನಮ್ಮದೇ ಹೋಟ್ಲಿದೆ, ಪ್ಯಾಕು ಪ್ಯಾಕು ಹೋಟ್ಲ್ ಅಂತ, ನಮ್ಮ ಊರಲ್ಲೇ ಇದೆ. ಅಪ್ಪ ಅಮ್ಮ ಇಬ್ಬರು ಇದ್ದಾರೆ ಅಲ್ಲಿ ಹೋಗಿ ಜಾಯ್ನ್ ಆಗ್ತೀನಿ. ಅಂದರೆ ಮಧ್ಯಾಹ್ನ ಟೈಮ್ ಸ್ವಲ್ಪ ರಶ್ ಇದ್ದಾಗ ಹೆಲ್ಪ್ ಮಾಡೋಕ್ಕೆ ಹೋಗ್ತೀನಿ. ಇಲ್ಲಾಂದರೆ ಮನೆಯಲ್ಲೇ ಇರ್ತೀನಿ, ಏನಾದರೂ ಕೆಲಸ ಮಾಡ್ಕೊಂಡಿರ್ತೀನಿ, ಮನೆ ಕೆಲಸ ಆ ಥರ ಏನಾದರೂ. ಮೊದಲೆಲ್ಲ ಬುಕ್ಸ್ ಓದ್ತಿದ್ದೆ, ಈಗ ಸ್ವಲ್ಪ ಬುಕ್ಸು ಕಡಿಮೆ ಓದ್ತಿದ್ದೆ. ಬಟ್ ತಗೋಬೇಕಂತಿದೆ, ಹೋಗಿಲ್ಲ ಇನ್ನು, ಬುಕ್ಸ್ ತಗೋತೀನಿ. ಸ್ವಲ್ಪ ಮೊಬೈಲಲ್ಲಿ ಟೈಮ್ ಕಳೀತೀನಿ. ಬಟ್ ಸ್ವಲ್ಪ ಹೊತ್ತು ಫ್ರೀ ಇದ್ದರೆ ಈ ಥರ ನ್ಯೂಸ್ಗಳನ್ನೆಲ್ಲ ನೋಡ್ತಿರ್ತೀನಿ. ಇಲ್ಲಾಂದರೆ ಇಲ್ಲೇ ಪಕ್ಕದಲ್ಲಿರೋದು ಫ್ರೆಂಡ್ಸ್ ಮನೆಗೆ ಹೋಗ್ತೀನಿ. ಆ ಥರ ಎಲ್ಲ ಟೈಮ್ಗಳನ್ನು ಸ್ಪೆಂಡ್ ಮಾಡ್ತಿರ್ತೀನಿ ಆ ಥರ. ಸೊ ಈಗ ನಾರ್ಮಲ್ ಲೈಫಲ್ಲಿ ಇರ್ತೀರಾ, ಒಂದು ಒಳ್ಳೆ ಅವಕಾಶ ಸಿಗುತ್ತೆ, ದೊಡ್ಡ ಸ್ಟೇಜಿಗೆ ಹೋಗ್ತೀರಾ. ಈಗ ಹೇಳಿದ್ರಿ ನಾರ್ಮಲ್ ಲೈಫಲ್ಲಿದ್ದಾಗ ನಮಗೆ ಬ್ಯಾರಿಯರ್ಸ್ ಇರೋದಿಲ್ಲ, ನಮಗೆ ಬೇಕಾದ ಥರ ಇರ್ಬೋದು. ಟಿ ವಿಗೆ ಹೋದ ಮೇಲೆ ಹಿತೇಶ್ ಅವರು ಕಲ್ತಂಥ ಒಂದು ಪಾಠ ಏನು ಅಂತ? ಅಲ್ಲಿಗೆ ಹೋದ್ಮೇಲೆ ಕಲ್ತಿರೋದು ಒಂದು, ಅದು ಆ್ಯಕ್ಟಿಂಗ್ ಬಗ್ಗೆ ಕಲ್ತಿರೋದು. ಮತ್ತೊಂದು ನಮ್ಮ ಮಾತುಗಳು ನಮ್ಮ ಹಿಡಿತದಲ್ಲಿ ಇರಬೇಕು ಅನ್ನೋದನ್ನು ಕಲ್ತಿರೋದು. ಯಾಕೆ ಗೊತ್ತಾ, ನಾವು ಎಲ್ಲೂ ಬಾಯಿ ತಪ್ಪಿ ಈಗ ಏನು ಗೊತ್ತಾ, ಈಗ ಸೋಷಿಯಲ್ ಮೀಡಿಯಾಗಳು ಜಾಸ್ತಿ ಇರೋದ್ರಿಂದ ನಾವು ಏನು ತಪ್ಪಾಗಿ ಮಾತಾಡಿದ್ರೆ ನಾಳೆ ಅದು ಬೇರೆ ರೀತಿ ಪೋಟ್ರೆ ಆಗುತ್ತೆ. ಅದಕ್ಕೋಸ್ಕರ ಮಾತುಗಳ ಹಿಡಿತದಲ್ಲಿರುತ್ತೆ. ಆಮೇಲೆ ಏನು ಗೊತ್ತಾ, ಇನ್ನೊಂದು ಹೇಳ್ತೇನೆ, ನನಗೆ ಹೌದು ಈಗ ಹೋದಾಗ ತುಂಬ ಜನ ಪ್ರೀತಿನ ಮಾತಾಡ್ತಾರೆ, ಕೆಲವೊಂದು ಸಲ ಇರಿಟೇಟು ಮಾಡ್ತಾರೆ. ಬಟ್ ಆವಾಗ ನಾನು ಮನಸ್ಸಲ್ಲಿ ಅಂದ್ಕೊಳ್ಳೋದು ಇಷ್ಟೇ, ಅಯ್ಯೋ ದೇವರೇ, ಇದು ನಂದಲ್ಲ, ದೇವರು ಕೊಟ್ಟಿರೋದು, ಅದಕ್ಕೋಸ್ಕರ ಅಷ್ಟು ಪ್ರೀತಿಯಿಂದ. ಈ ರಾಜ್ಕುಮಾರ್ ಸರ್ದು ಒಂದು ಮಾತಿದೆ, ನನಗೆ ಅದು ತುಂಬ ಇಷ್ಟ. ಚಪ್ಪಾಳೆ ನನಗಲ್ಲ, ನನ್ನ ಒಳಗಿರುವ ಸರಸ್ವತಿಗೆ ಅಂತ. ಆಗ ನಾನು ಅಂದ್ಕೊಳ್ಳೋದು ಕರೆಕ್ಟ್, ಹೌದಲ್ಲ, ಇವ್ರು ಇಷ್ಟೆಲ್ಲ ಮಾತಾಡ್ತಿರೋದು ನನ್ನ ಟ್ಯಾಲೆಂಟ್ ನೋಡಿ ಅಲ್ವಾ, ಆ ಟ್ಯಾಲೆಂಟ್ ನಂಗೆ ದೇವ್ರು ಕೊಟ್ಟಿದ್ದಾರೆ, ಅದಕ್ಕೋಸ್ಕರ ಮಾತಾಡ್ತಾರೆ ಅಂತ ನಾನು ಅವ್ರ ಹತ್ರ ಪ್ರೀತಿಯಿಂದಲೇ ಮಾತಾಡ್ತೀನಿ. ಅದೊಂದು ಚೆನ್ನಾಗಿ ನೆನಪಿಟ್ಕೊಂಡಿದ್ದೀನಿ. ಇದೆಲ್ಲ ನಾನೀಗ ಇವತ್ತು ನಿಮ್ಮ ಮುಂದೆ ಇರ್ಬೋದು, ನಾಳೆ ಇಲ್ಲದೂ ಇರ್ಬೋದು, ಬಟ್ ಆ ಹೆಸರು ಅಂತ ಬರೋ ಕಾರಣ ನನ್ನಲ್ಲಿರೋ ಟ್ಯಾಲೆಂಟ್ ಅಲ್ವಾ, ಅದನ್ನು ದೇವ್ರು ಕೊಟ್ಟಿದ್ದಾನೆ. ಅದಕ್ಕೋಸ್ಕರ ಯಾರೆಷ್ಟು ಪ್ರೀತಿಯಿಂದ ಮಾತಾಡಿದ್ರೆ ಅವರನ್ನು ಚೆನ್ನಾಗಿ ಪ್ರೀತಿಯಿಂದ ಮಾತಾಡ್ತೀನಿ, ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತೀವಿ. ಅದನ್ನೊಂದು ಚೆನ್ನಾಗಿ ಕಲ್ತಿದ್ದೇನೆ. ಅಂದರೆ ಎಲ್ಲರ ಜೊತೆನೂ ಚೆನ್ನಾಗಿ ಇರೋಣ ಅಂತ ಅಷ್ಟೇ, ಇರೋ 4 ದಿವಸದಲ್ಲಿ. ಈಗ ಒಂದು ಟೆಲಿವಿಷನ್ ರಂಗದಲ್ಲಿದ್ದೀರಿ, ಸಾಕಷ್ಟು ದೊಡ್ಡ ದೊಡ್ಡ ದಿಗ್ಗಜ ಕಲಾವಿದರು, ತುಂಬ ಹಿರಿಯ ಕಲಾವಿದರು ಸಿಗ್ತಾ ಇರ್ತಾರೆ. ಒಬ್ಬ ಕಾಮಿಡಿ ಕಲಾವಿದನಾಗಿ ದೊಡ್ಡ ಕಲಾವಿದರು ಸಿಕ್ಕಿದಾಗ ಅವರು ಕೊಟ್ಟಿರುವಂಥ ಒಂದು ಬೆಸ್ಟ್ ಕಾಂಪ್ಲಿಮೆಂಟ್ಸ್ ನಿಮಗೆ ಏನು ನೆನಪಿದೆಯಾ ನಿಮಗೆ? ಆ ಥರ ಅಂದರೆ ಎಲ್ಲರೂ ವಿಶ್ ಮಾಡಿದ್ದಾರೆ. ಈಗ ಸಾಧು ಸರ್ ಇರ್ಬೋದು, ಮಂಡ್ಯ ರಮೇಶ್ ಸರ್ ಇರ್ಬೋದು, ದರ್ಶನ್ ಸರ್ ಇರ್ಬೋದು, ಎಲ್ಲರೂ ದೊಡ್ಡ ದೊಡ್ಡ ಆರ್ಟಿಸ್ಟ್ ಸಿಕ್ಕಿದಾಗ ಅದರಲ್ಲೂ ಕೆಲವೆಲ್ಲ ಖುಷಿ ಏನೋ ಗೊತ್ತಾ ನಮಗೆ, ಕೆಲವು ಕಡೆ ಶೋಗೆಲ್ಲ ಹೋದಾಗ ಅವರು ಹೇಳೋದೇನು ಗೊತ್ತು, ನೀವು ಸಖತ್ತಾಗಿ ಮಾಡ್ತೀರಾ, ನಮ್ಮ ಮನೇಲಿ ಕೂತ್ಕೊಂಡೆಲ್ಲ ನೋಡ್ತಿದ್ರು ಕಂಡ್ರು, ಸಖತ್ತಾಗಿ ಮಾಡ್ತೀರಾ, ನನ್ನ ಅಮ್ಮನಿಗೆ ಫೇವ್ರೇಟು, ನಮ್ಮ ಮಿಸ್ಸಸ್ಗೆ ಫೇವ್ರೇಟು, ಮಕ್ಕಳಿಗೆ ಫೇವ್ರೇಟ್, ಆ ಥರ ಎಲ್ಲ ಹೇಳಿದಾಗ ತುಂಬ ಖುಷಿ ಅನ್ಸುತ್ತೆ. ಬಟ್ ಅವರು ಅಷ್ಟೇ ಗೈಡ್ ಮಾಡೋದಷ್ಟೇ, ಆರಾಮಾಗಿ ಮಾಡ್ಕೊಂಡು ಹೋಗಿ, ಸಿಕ್ಕಿದ ಅವಕಾಶನ ಮಿಸ್ ಮಾಡಬೇಡಿ, ಈಗ ನಿಮ್ಮ ಟೈಮ್, ಅದನ್ನು ಯೂಸ್ ಮಾಡ್ಕೊಳ್ಳಿ ಅಂತಲೇ ಎಲ್ಲರೂ ಗೈಡ್ ಮಾಡಿದ್ದು. ದರ್ಶನ್ ಸರ್ ಹಂಗೆ ಹೇಳಿರೋದು, ಅವರಷ್ಟೇ ಟೈಮ್ ಸಿಕ್ಕಿದಾಗ ಯೂಸ್ ಮಾಡ್ಕೊಳ್ಳಿ, ಮಿಸ್ ಮಾಡಬೇಡಿ, ಸಿನಿಮಾ ಎಲ್ಲ ಮಾಡ್ಕೊಂಡು ಹೋಗಿ ಒಳ್ಳೇದಾಗಲಿ ಅಂತಲೇ ಹಾರೈಸಿದ್ದಾರೆ. ಅದೆಲ್ಲ ಈಗಲೂ ನೆನಪಿದೆ. ದರ್ಶನ್ ಸರ್ ಇರ್ಬೋದು, ಮಂಡ್ಯ ರಮೇಶ್, ಪ್ರೇಮ್ ಸರ್ ಅಷ್ಟೇ, ಮಗನೇ ಯಾವ್ದು ಸಿಗುತ್ತೆ ಮಾಡ್ಕೊಳ್ರೋ ಕೆಲಸ, ಬಿಡಬೇಡಿ, ಒಳ್ಳೇದಾಗತ್ತೆ ಅಂತಲೇ ಎಲ್ಲರೂ. ರಕ್ಷಿತಾ ಮೇಡಮ್, ನಮ್ಮ ಜಡ್ಜಸ್ ಜಗ್ಗಣ್ಣನಿಂದ ಹಿಡಿದು ಯೋಗರಾಜ್ ಭಟ್ರು ಎಲ್ಲರೂ, ಆ್ಯಕ್ಚುಲಿ ಟೋಟಲಾಗಿ ಹೇಳಬೇಕಂದ್ರೆ ಇಂಡಸ್ಟ್ರಿಯಲ್ಲಿರೋ ತುಂಬ ಮಂದಿನ ಮೀಟ್ ಆದಾಗಲೂ ಅವ್ರು ಅದೇ ಹೇಳಿದ್ದು, ಒಳ್ಳೇದಾಗಲಿ ನಿಮಗೆ, ಮಾಡ್ಕೊಂಡು ಹೋಗಿ, ನೆಕ್ಸ್ಟ್ ನೀವೇ ಇನ್ನು ಜನ್ರೇಷನ್ ಅವರು ಮುಂದುವರಿಸ್ಕೊಂಡು ಹೋಗಿ ಅಂತೆಲ್ಲ ಬ್ಲೆಸ್ ಮಾಡಿದ್ದಾರೆ. ಈಗ ತುಂಬ ಜನ ತುಳು ಪ್ರೇಕ್ಷಕರು ನಿಮಗೆ ಅಭಿಮಾನಿಗಳಿದ್ದಾರೆ. ಹೆಚ್ಚಿನವರು ಹೇಳೋದು ನಾನು ನೋಡಿದ್ದೀನಿ, ಹಿತೇಶ್ ಈಗ ಕನ್ನಡದಲ್ಲೇ ಜಾಸ್ತಿ ಕಾಣಿಸ್ತಾ ಇದ್ದಾರೆ, ತುಳು ಪಿಕ್ಚರ್ಗೆ ದಾಯಿಗೆ ಬರೋ ಪಿಕ್ಚರ್ ಅಂತ. ಯಾಕೆ ತುಳುವಲ್ಲಿ ಅವಕಾಶಗಳು ಬರ್ತಾ ಇಲ್ವಾ, ಅಥವಾ
ಮಾಡೋದಕ್ಕೆ ನಿಮಗೆ ಟೈಮ್ ಇಲ್ವಾ, ಏನು ರೀಸನ್? ಇಲ್ಲ, ಮೇಯ್ನ್ ಹೇಳಬೇಕಂದ್ರೆ ಅವಕಾಶಗಳು ಬರ್ತಾ ಇಲ್ಲ ಆ್ಯಕ್ಚುಲಿ. ತುಳು ಮಾಡೋಕ್ಕೆ ನಮ್ಗೆ ಇಷ್ಟ ಇದೆ, ನಮ್ಮದು ಮಾತೃಭಾಷೆನೂ ತುಳು ಅಲ್ವಾ. ನಾವು ಇಲ್ಲಿ ಹುಟ್ಟಿದ್ರು ಅನ್ನ ಅಲ್ಲಿ ತಿಂತಿರ್ಬೋದು ಕನ್ನಡ ನೆಲದಲ್ಲಿ, ಇಲ್ಲಿ ಬ್ಯಾಂಗ್ಳೂರಲ್ಲಿ. ಬಟ್ ಕನ್ನಡ ಭಾಷೆ ಇದ್ದರೂ ನಮಗೆ ಮಾತೃಭಾಷೆ ತುಳುವೆ. ಅವಕಾಶಗಳು ಸಿಗ್ತಿಲ್ಲ. ಅವಕಾಶ ಸಿಕ್ಕರೆ ನಾವು 100% ಮಾಡ್ತೀವಿ. ಬಟ್ ಅದು ಕೆಲವು ಕಡೆ ಟಾಕ್ ಇದೆ ಅಂತೆ, ಕನ್ನಡದಲ್ಲಿ ಮಾಡೋದಲ್ವ ಜಾಸ್ತಿ ಕೇಳ್ತಾರೇನೋ, ಡಿಮ್ಯಾಂಡ್ ಇದೆ ಅನ್ನೋದು. ಬಟ್ ಇಲ್ಲ, ಯಾರು ನೇರ ನನ್ನ ಹತ್ರ ಮಾತಾಡಿನೂ ಕೇಳಲಿಲ್ಲ. ಬಟ್ ಯಾರಾದರೂ ಅವಕಾಶ ಕೊಟ್ಟರೆ 100% ಮಾಡ್ತೀವಿ. ಯಾವುದೇ ಥರ ಮುಜುಗರ, ಯಾವುದೇ ಥರ ಮುಜುಗರ ಇಲ್ಲ. ಯಾಕಂತ ಹೇಳಿದ್ರೆ ನಮ್ಮದೇ ಭಾಷೆ ಅಲ್ವಾ. ಈಗ ನೋಡಿ, ಇಲ್ಲಿ ತುಳು ಫ್ಯಾನ್ಸ್ ಸಪ್ರೇಟ್ ಇರೋದ್ರಿಂದ ಅವ್ರಿಗೆ ಅದೇ ಇಷ್ಟ ಆಗುತ್ತೆ. ಕೆಲವರು ಈಗಲೂ ಹೇಳ್ತಾರೆ ಯಾಕೆ ತುಳುವಲ್ಲಿ ಮಾಡಲ್ಲ ಅಂತ. ಕರೆದ್ರೆ ಮಾಡ್ಬೋದು, ಅವಕಾಶ ಸಿಕ್ಕರೆ 100% ಮಾಡ್ಬೋದು. ಅಂಥ ಅವಕಾಶ ಸಿಗಲಿ ಅಂತ ನಾನು ಕೇಳ್ಕೊಳ್ಳೋದು ಅಷ್ಟೇ. ಈಗ ಸಿನಿಮಾದಲ್ಲೂ ಕೂಡ ಇದ್ದೀರಾ, ಟೆಲಿವಿಷನಲ್ಲೂ ಕೂಡ ಇದ್ದೀರಾ, ಯಾವುದು ನಿಮಗೆ ತುಂಬ ಕಂಫರ್ಟೇಬಲ್ ಆಗುತ್ತೆ? ಇಲ್ಲ, ನಿಮಗೆ ಎರಡರಲ್ಲೂ ನಾನು ಆ್ಯಕ್ಟಿಂಗೇ ಮಾಡಬೇಕು ಆ್ಯಕ್ಚುಲಿ. ನಾರ್ಮಲಾಗಿ ಹೇಗಿದ್ರು ಟೆಲಿವಿಷನ್ ಆದರೆ ನಮಗೆ ಒಂದೊಂದು ಸಲ ಏನಾಗುತ್ತೆ ಗೊತ್ತಾ, ಟೆಲಿವಿಷನ್ ಶೋಗಳು ಒಂದು ಫಿಕ್ಸೆಡ್ ಟೈಮ್ ಇರುತ್ತೆ. ಆವಾಗ ನಮಗೆ ತುಂಬ ಒಳ್ಳೇದು ಅನ್ಸುತ್ತೆ. ಒಂದು 3-4 ತಿಂಗಳಿದ್ರೆ ಅದು ಒಳ್ಳೆ, ಅಲ್ಲೇ ಇರ್ತೀವಿ, ಬೇರೆ ಕಡೆ ಮೈಂಡ್ ಡೈವರ್ಟ್ ಆಗಲ್ಲ. ಬಟ್ ಸಿನಿಮಾನ ಅಷ್ಟೇ. ಈಗ ಸಿನಿಮಾದಲ್ಲೂ ಕಂಟಿನ್ಯೂಸ್ ಅಂತ ವರ್ಕ್ ಸಿಕ್ಕಿದಾಗ ನಮಗೆ ಖುಷಿ ಅನ್ಸುತ್ತೆ. ಅದೇ ಎರಡು ಕಡೆನೂ ಆರಾಮ್ಸೆ ಬ್ಯಾಲೆನ್ಸ್ ಮಾಡ್ತಿದ್ವಿ. ಸಿನಿಮಾನೂ ಇಷ್ಟ, ಈ ಕಡೆ ಟೆಲಿವಿಷನ್ ಇಷ್ಟ, ಎರಡು ಕಡೆ ಮ್ಯಾನೇಜ್ ಮಾಡ್ಕೊಂಡು ಬದುಕಬೇಕು ಅಷ್ಟೇ. ಈಗ ಬೆಂಗಳೂರಿನಲ್ಲಿ ಇರ್ತೀರಾ, ಈಗ ಊರಿನವರಿಗೆ ಒಂದು ಆಸೆ, ಊರಲ್ಲಿದ್ದಾಗ ಪ್ರತಿದಿನ ಅಮ್ಮ ಊರಿನ ಪ್ರತಿ ಒಂದು ಸ್ಪೆಷಲ್ ಅಡಿಗೆಗಳನ್ನೆಲ್ಲ ಮಾಡಿ ಕೊಡ್ತಾ ಇರ್ತಾರೆ. ಈಗ ಟೆಲಿವಿಷನ್ಗೆ ಹೋದಾಗ 3-4 ತಿಂಗಳು ನೀವು ಊರಲ್ಲಿ ಇರೋದಿಲ್ಲ, ಬಟ್ ತಿನ್ಬೇಕು ಅಂತ ಆಸೆ ಆಗುತ್ತೆ. ಏನಾದರೂ ಊರಿನ ತಿಂಡಿಗಳನ್ನ ಮಾಡ್ಲಿಕ್ಕೆ ಕಲ್ತಿದ್ದೀರಾ, ಅಥವಾ ಬೇಕು ಅಂತ ಆದಾಗ ಏನ್ ಮಾಡ್ತೀರಿ? ಸ್ಟಾರ್ಟಿಂಗ್ ಹೋದಾಗ ಹಾಗೆ ಆಯಿತು. ಕಾಮಿಡಿ ಕಿಲಾಡಿಗೆ ಹೋದಾಗ ಅಲ್ಲಿ ಫುಡ್ ಅಡ್ಜಸ್ಟ್ ಆಗಲಿಲ್ಲ. ಫಸ್ಟ್ 2 ವಾರ ನನಗೆ ಕಂಟಿನ್ಯೂಸ್ ಲೋ BP ಜ್ವರ, ಅಂದರೆ ಈ ಟೇಸ್ಟ್ ಸಿಗ್ತಿಲ್ಲ, ಅಲ್ಲಿ ಬರೀ ಅನ್ನ ರಸ ಮಾತ್ರ ಇದೆಯಲ್ಲ. ಬಟ್ ಆವಾಗ ಒಂದು ಐಡಿಯಾ ಮಾಡಿದೆ ಅಂತ ಹೇಳಿದ್ರೆ, ನಾವಿದ್ದ ಹೋಟ್ಲಿನವರು ಕುಂದಾಪುರದವರು, ಅವ್ರು ನಮ್ಗೆ ಐಡಿಯಾ ಕೊಟ್ಟರು. ಇಲ್ಲೇ ಒಂದು ಕುಂದಾಪುರದ ಹೋಟ್ಲಿದೆ ಅಂತ. ಅವತ್ತು ಬಾಯ್ಲ್ಡ್ ರೈಸು, ಬಂಗಡೆ ತವಾ ಫ್ರೈ, ಚಿಕನ್ ಸುಕ್ಕ ಎಲ್ಲ ತಂದು ಕೊಟ್ಟರು. ಅದನ್ನು ತಿಂದೆ. 2 ವಾರ ಹಾಗೆ ತರಿಸ್ಕೊಂಡು ತಿನ್ನೋಕ್ಕೆ ಶುರು ಮಾಡಿದ್ವಿ. ಮತ್ತೆ ಆಸೆ ಆದಾಗೆಲ್ಲ ಹಾಗೆ ತರಿಸ್ಕೊಂಡು ತಿಂತಿದ್ವಿ. ಆಮೇಲೆ ಊರಿಗೆ ಬಂದಾಗ ಬಿಡಿ, ಫುಲ್ ಡೇನೇ ಬ್ಯಾಟಿಂಗ್, ಅದೇ ನಾನ್ ವೆಜ್. ಬಟ್ ಆಮೇಲೆ ಫ್ರೆಂಡ್ಸ್ ರೂಮಲ್ಲೆಲ್ಲ ಜೊತೆಗಿದ್ದಾಗ ಅಲ್ಲಿ ಕುಕ್ ಮಾಡ್ಕೊಂಡು ತಿಂತಾಯಿದ್ವಿ. ನಾವು ಹಾಗೆ ಮಾಡ್ತಿದ್ವಿ. ನಾನ್ ವೆಜ್ ಏನಾದರೂ ಆಸೆ ಆದಾಗ ಟ್ರೈ ಮಾಡ್ತಿದ್ವಿ. ಬಟ್ ಅವಾಗೆಲ್ಲ ಹೊರಗಡೆ ಜಾಸ್ತಿ ಹೋಗ್ತಾ ಇರಲಿಲ್ಲ ಬ್ಯಾಂಗ್ಳೂರಲ್ಲಿ. ಬಟ್ ಈಗೇನು ಹೇಳಿ, ಈಗ ಇದೇ ಇದೆಯಲ್ಲ ಆ್ಯಪ್ಗಳು, ಬೇಕಾದಾಗ ನಮ್ಮ ಮಂಗಳೂರು ಸ್ಟೈಲ್ ಎಲ್ಲಿದೆ ಅಂತ ಹುಡುಕ್ಬಿಟ್ಟು ಆರ್ಡ್ರ್ ಮಾಡಿ ತರಿಸ್ಕೊಂಡು ತಿಂತೀವಿ ಹಾಗೆ. ಸೊ ಈಗ ಕೆಲವರಿಗೆ ಈ ಮೊಬೈಲ್ನಲ್ಲಿ ಈ ಯಕ್ಷಗಾನ ಹಳೆಯ ಸಿನಿಮಾಗಳು ನೋಡೋ ಒಂದು ಇದಿರುತ್ತೆ. ಅಂದರೆ ಕೆಲವೊಂದು ದೊಡ್ಡ ಕಲಾವಿದರನ್ನ ನಾವು ಸಣ್ಣದಿರುವಾಗ ಕೂಡ ನೋಡಿರಲ್ಲ ಫೇಸ್ ಟು ಫೇಸ್ ಆಗಿ. ಹಾಗೆ ನಿಮಗೆ ತುಳು ಅಥವಾ ಕನ್ನಡದಲ್ಲಿ ತುಂಬ ಇಷ್ಟ ಆಗುವಂಥ ನಟ ಯಾರು ಮತ್ತು ಯಾಕಾಗಿ ಅಂತ? ನನಗೆ ನೋಡಿ, ತುಳುವಲ್ಲಿ ತುಂಬ ಫೇಮಸ್ ಅಂತ ಹೇಳಿದ್ರೆ ಇವರೇ ನಮಗೆ, ದೇವದಾಸ್ ಕಾಪಿಕಾಡ್, ಭೋಜರಾಜ್ ವಾಮಂಜೂರು, ನವೀನ್ ಡಿ ಪಾಟೀಲ್, ಅರವಿಂದ್ ಬೋಳಾರ್. ಯಾಕಂತ ಹೇಳಿದ್ರೆ ನಮ್ಮನೇಲಿ ಈ ಕ್ಯಾಸೆಟ್ಗಳು ಎಲ್ಲ ಟೇಪ್ ರೆಕಾರ್ಡ್ ಇಲ್ಲದಿದ್ದರು, ಈ ಅಜ್ಜಿ ಮನೆಗೆ ಹೋದಾಗೆಲ್ಲ ಅಲ್ಲಿ ಅವಾಗ ಕ್ರೇಜ್ ಇತ್ತು. ಏನು ಹೇಳಿ, ಬರೀ ವಾಯ್ಸ್ಗಳನ್ನು ಕೇಳಿಸ್ಕೊಂಡು ಎಂಜಾಯ್ ಮಾಡೋರು. ಅಂದರೆ ಮುಖನೇ ಗೊತ್ತಿಲ್ಲ ಅವ್ರದ್ದೆಲ್ಲ, ಬರೀ ಕ್ಯಾಸೆಟಲ್ಲೊಂದು 4 ಫೋಟೋ ಇರುತ್ತೆ ಹಾಗೆ. ಬಟ್ ಸಣ್ಣ ವಯಸ್ಸಲ್ಲಿ ನೆನಪಿದೆ, ಅಜ್ಜಿ ಮನೆಗೆ ಹೋದಾಗೆಲ್ಲ ಅಲ್ಲಿ ಟೇಪ್ ರೆಕಾರ್ಡಲ್ಲಿ ನಾಟಕಗಳನ್ನು ಕೇಳ್ತಾ ಇದ್ವಿ, ಕೇಳ್ಕೊಂಡು ಎಂಜಾಯ್ ಮಾಡ್ತಿದ್ವಿ. ಈ ನಮ್ಮ ಮಂಗಳೂರು ಸರೌಂಡಿಂಗಲ್ಲಿ ಹೇಗಿತ್ತು ಅಂತ ಹೇಳಿದ್ರೆ ಅವ್ರದ್ದೇ ಹವಾ ಇತ್ತು, ಎಲ್ಲರ ಮನೇಲಿ ಫೇಮಸ್ ಆಗಿ. ಅವ್ರದ್ದೊಂದು 4 ಜನದ ಟೀಮ್ ಅಂತ ಹೇಳಿದ್ರೆ ನಾಟಕ ಈಗಲೂ ನನಗೆ ಫೇವ್ರೇಟ್. ಅವ್ರದ್ದು ಎಲ್ಲ ನಾಟಕ ಇದ್ದರೂ ನಾನು ಹೋಗಿ ಕೂತ್ಕೊಂಡು ನೋಡ್ತೇನೆ. ರೀಸೆಂಟಾಗಿ ಒಂದು ನಾಟಕನೂ ನೋಡಿದೆ, ನಾಯಿದ ಬೀಲ ಅಂತ. ಮುಂದ್ಗಡೆ ಕೂತ್ಕೊಂಡೇ ಎಂಜಾಯ್ ಮಾಡಿದ್ದೆ. ಹೇಗಾಗಿದೆ ಅಂತ ಹೇಳಿದ್ರೆ ಅವ್ರು ನ್ಯಾಚುರಲ್ ಆಗಿರುತ್ತೆ ಆ್ಯಕ್ಟಿಂಗ್. ಈ ಅರವಿಂದ್ ಬೋಳಾರ್ ಬಿಡಿ, ಅವರು ನಮ್ಮ ಟಾಪಲ್ಲೇ ಇದ್ದಾರೆ ಬಿಡಿ. ಈಗ ಕನ್ನಡದಲ್ಲೂ ಮಾಡ್ತಾವ್ರೆ. ದೇವದಾಸ್ ಕಾಪಿಕಾಡ್ ಸರ್, ಅವರು ಟೀಮ್ ಆ್ಯಕ್ಚುಲಿ ಅವತ್ತು ಕಟ್ಟಿರೋ ಟೀಮನ್ನು ಈಗಲೂ ಅವರು ಮುಂದುವರಿಸ್ಕೊಂಡು ಹೋಗ್ತಾರಲ್ಲ, ಅದಕ್ಕೆ ದೊಡ್ಡದಾಗಿ ಅವ್ರಿಗೊಂದು ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಅದಾದಮೇಲೆ ನಾನು ಫ್ರೀ ಇದ್ದಾಗ, ಈಗ ಸ್ವಲ್ಪ ಕಡಿಮೆ, ಕಾಮಿಡಿ ಕಿಲಾಡಿ ಚಾಂಪಿಯನ್ಶಿಪ್ ಟೈಮಲ್ಲಿ ನಾನು ರೂಮಲ್ಲಿದ್ದಾಗ ಡೈಲಿ ನೈಟ್ ಯಕ್ಷಗಾನ ನೋಡ್ತಿದ್ದೆ ಆ್ಯಕ್ಚುಲಿ. ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ನೋಡೋಣ. ಅದು ಬೇರೆ ಇಯರ್ಫೋನ್ ಹಾಕ್ಕೊಂಡು ಈ ಫನ್ನಿ ತುಂಬ ಇದ್ದಾರೆ, ದಿನೇಶ್ ಕೊಡಪದವು ಅಂಥವರೆಲ್ಲ ಇದ್ದಾರೆ ತುಂಬ, ಪ್ರಜ್ವಲ್ ಗುರಾಯನ್ಕೆರೆ, ಆಮೇಲೆ ಇನ್ನೊಬ್ರು ಇದ್ದಾರೆ ಆ ಕಡೆ ಕೊಕ್ಕಡದವರು ಒಬ್ಬರು ಇದ್ದಾರೆ. ಅವ್ರದನ್ನೆಲ್ಲ ನೋಡಿಬಿಟ್ಟು ನಾನು ಇಯರ್ಫೋನ್ ಹಾಕೋ ಜೋರು ನಗಡೋದು. ಅಂದರೆ ನನ್ನ ಲೋಕದಲ್ಲಿ ನಾನು ಆಗ ಫ್ರೆಂಡ್ಸ್ ಎಲ್ಲ ಬೈರು, ಸ್ವಲ್ಪ ಮೆಲ್ಲ ನಗಡು ಅಂತೆಲ್ಲ ಬೈತರು. ಡೈಲಿ ಯಕ್ಷಗಾನಗಳನ್ನು ನೋಡ್ತೀನಿ. ಯಕ್ಷಗಾನ ಕ್ರೇಜ್ ಇದೆ. ಬಟ್ ತುಳು ನಾಟಕಗಳು ಈಗಲೆಲ್ಲಿದ್ದರೂ ಹೋಗಿ ನೋಡ್ತೀನಿ, ಅದು ತುಂಬ ಕ್ರೇಜ್ ಇದೆ. ತುಂಬ ಫೇವ್ರೇಟ್ ಅವರು ನಮ್ಮ ಇವರು ದೇವದಾಸ್ ಕಾಪಿಕಾಡ್, ಅರವಿಂದ್ ಬೋಳಾರ್, ಭೋಜರಾಜ್ ವಾಮಂಜೂರು, ನವೀನ್ ಡಿ ಪಾಟೀಲ್ ಸರ್. ನವೀನ್ ಡಿ ಪಾಟೀಲ್ದು ಇನ್ನೊಂದು ಟ್ಯಾಲೆಂಟ್ ಹೇಳಿದರೆ, ಅವರು ನಾಟಕ ಪೂರ್ತಿ ನಗಿಸ್ತಾರೆ, ಕೊನೆಗೆ ಅಳಿಸೋ ಕ್ಯಾಪಸಿಟಿನೂ ಅವ್ರಿಗಿದೆ. ಅಂಥ ಅದ್ಭುತ ನಟ. ಎಲ್ರಿಗೂ ಗೊತ್ತಿರ್ಬೋದು, ಈ ಮಜಾ ಟಾಕೀಸಲ್ಲಿ ಮಾಡಿದಾರಲ್ಲ ನಾವು, ಗುಂಡು ಮಾಮ. ಎಸ್, ಅವರು ಒಳ್ಳೆ ಅದ್ಭುತ ನಟ. ಅವ್ರದ್ದೆಲ್ಲ ಅವಾಗಿನ ಟೀಮೇ ಸೂಪರ್. ಈಗಲೂ ಅವರೇ ಫೇವ್ರೇಟ್. ಈಗ ಸಿನಿಮಾ ಹಾಗೇನೆ ಟೆಲಿವಿಷನ್ ಯಾವ ಥರ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಹಿತೇಶ್ ಅವರು ಅಂತ ಹೇಳಿ? ಒಂದು ಟೈಮಲ್ಲಿ ನಿಮಗೆ ಫಿಕ್ಸ್ಡ್, ನೀವು ಹೇಳಿದ್ರಿ ನಮಗೆ ಕಂಟಿನ್ಯೂಸ್ ಆಗಿ ತಿಂಗಳಾನ್ಗಟ್ಟಲೆ ಟಿ ವಿಲಿ ಕೆಲಸ ಇರುತ್ತೆ, ಅದರ ಮಿಡಲಲ್ಲಿ ಸಿನಿಮಾ ಅವಕಾಶಗಳು ಬರುತ್ತೆ. ಬಟ್ ಅಲ್ಲಿ ಬ್ಯುಸಿ ಇದ್ದಾಗ ಸಿನಿಮಾಗೆ ಹಾಗೂ ಟೆಲಿವಿಷನ್ಗೆ ಯಾವ ಥರ ಟೈಮ್ ಕೊಡ್ತಾರೆ? ನಮಗೆ ಅಲ್ಲಿ ಏನು ಮಾಡಿದ್ರು ಅಂತೇಳಿ ಝೀಲಿ ಅವಕಾಶ ಇತ್ತು ಆವಾಗ. ಈಗ ಒಂದು ವೇಳೆ
ಶೂಟಿಂಗ್ ಡೇಟಿಗೆ ಮಾತ್ರ ನಾವು ಇರಲೇಬೇಕಿತ್ತು. ಬೇರೆ ಪ್ರಾಕ್ಟೀಸ್ ಟೈಮಲ್ಲಿ ಏನು ಮಾಡ್ತಿದ್ವಿ ಅಂತ ಹೇಳಿದ್ರೆ, ಸಿನಿಮಾ ಇದ್ದರೆ ಡೇ ಸಿನಿಮಾನ ಮುಗಿಸ್ಕೊಂಡು ಬಂದು ನೈಟ್ ಪ್ರಾಕ್ಟೀಸನ್ನು ಮಾಡ್ತಿದ್ವಿ, ಹಾಗೆ ಟೈಮ್ಗಳನ್ನು ಕೊಡ್ತಿದ್ವಿ. ಒಂದೊಂದು ಸಲ ಏನಾಗತ್ತೆ ಅಂತ ಹೇಳಿದ್ರೆ ಎಲ್ಲರೂ ಅನ್ಕೋತಾರೆ, ಅಯ್ಯೋ ಇವನು ಬ್ಯಾಂಗ್ಳೂರಲ್ಲಿ ಇದ್ದರೆ ಫುಲ್ ಬಿಸಿ ಇರ್ತಾನೆ. ಒಂದೊಂದು ಸಲ ಕೆಲಸನೇ ಇರೋದಿಲ್ಲ, ಅವಾಗ ಸುಮ್ಮನೆ ಇರ್ತೀವಿ. ಒಂದೊಂದು ಸಲ ಕೆಲಸ ಬಂದರೆ ಜೊತೆಯಾಗಿ ಬರುತ್ತೆ. ಬಟ್ ನಾವು ಬ್ಯಾಲೆನ್ಸ್ ಮಾಡಿ ಒಂದೊಂದು ಸಲ ಯಾವುದಾದ್ರೂ ನಮ್ದಂತಿದ್ರೆ ನಮಗೆ ಸಿಗತ್ತೆ ಅಂತ ಹೇಳ್ತಾರಲ್ಲ, ಹಾಗೆ ಒಂದನ್ನು ಪಡ್ಕೊಳ್ಬೇಕಾದ್ರೆ ಒಂದನ್ನು ಕಳ್ಕೋಬೇಕು. ಆ ಥರಗಳು ಆಗಿದೆ ತುಂಬ. ಬಟ್ ಆಲ್ಮೋಸ್ಟು ಬ್ಯಾಲೆನ್ಸ್ ಮಾಡಿಕೊಂಡು ಯಾವುದನ್ನು ಬಿಡದ ಹಾಗೆ. ಯಾಕಂತ ಹೇಳಿದ್ರೆ ಈಗ ನಮ್ಮ ಟೈಮ್, ಈಗ ನಾನು ಎಲ್ಲನೂ ರಿಜೆಕ್ಟ್ ಮಾಡ್ಕೊಂಡು ಹೋದರೆ ನೆಕ್ಸ್ಟ್ ಯಾವನು ಕರೆಯೋದಿಲ್ಲ. ಅದಕ್ಕೋಸ್ಕರ ಸಿಕ್ಕಿದ್ದನ್ನು ಆರಾಮಾಗಿ ಚೆನ್ನಾಗಿ ಉಪಯೋಗ ಮಾಡಿಕೊಂಡು ಆ ಕಡೆ ಪ್ರಾಕ್ಟೀಸನ್ನು ನೈಟ್ ಪ್ರಾಕ್ಟೀಸ್ಗಳನ್ನು ಮಾಡಿಕೊಂಡು ಡೇ ಸಿನಿಮಾ ಮಾಡಿಕೊಂಡು ಹಾಗೆ ಮ್ಯಾನೇಜ್ ಮಾಡಿಕೊಂಡು ಈಗ ಆರಾಮಾಗಿ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಈಗ ಟೆಲಿವಿಷನ್ನಲ್ಲಿ ಈಗ ರಿಯಲ್ ಲೈಫಲ್ಲಿ ನಿಮಗೆ ಅಂತ ನಿಮ್ಮ ಫ್ಯಾಮಿಲಿ ಇದೆ, ಅಣ್ಣ ಅಕ್ಕ ಭಾವನವರು ಎಲ್ಲರೂ ಒಟ್ಟಿಗಿದ್ದೀರಿ ನೀವು. ಈಗ ಟೆಲಿವಿಷನಲ್ಲೂ ಕೂಡ ನಿಮಗೊಂದು ಫ್ಯಾಮಿಲಿ ಇದೆ. ಇದು ರಕ್ಷಿತಾ ಅವರಾಗಿರ್ಬೋದು, ಸೂರಜ್ ಆಗಿರ್ಬೋದು, ಹಿತೇಶ್ ಅವರಾಗಿರ್ಬೋದು, ಯಾವಾಗಲೂ ಒಟ್ಟಿಗೆ ಇರ್ತಾರೆ. ಈ ಬಾಂಡಿಂಗ್ ಶುರುವಾಗಿದ್ದು ಹೇಗೆ, ಆಮೇಲೆ ಯಾವ ಥರ ಇದೆ ಅಂತೇಳಿ? ಯಾಕಂತ ಹೇಳಿದ್ರೆ ರಕ್ಷಿತಾ ಅವರು ಕೂಡ ನಾವೊಂದಷ್ಟು ಲೈವಲ್ಲಿ ಬಂದಾಗ ಹಿತೇಶ್ ಅವರು ಅಲ್ಲಿ ಇರ್ತಾರೆ. ಸಿನಿಮಾ ಅಂತ ಅಲ್ಲದೆ ಈಗ ಅವರ ಫಾರ್ಮ್ ಹೌಸಿಗೆ ಹೋಗ್ತಾ ಇರ್ಬೋದು, ಅಥವಾ ಎಲ್ಲಿಗೆ ಹೋದರೂ ಕೂಡ ನಿಮ್ಮನ್ನೊಂದು ಕಾರಲ್ಲಿ ಕರ್ಕೊಂಡು ಹೋಗುವಂಥದ್ದು, ನಿಮಗೆ ಒಂದು ಸ್ಪೆಷಲ್ ಅಟೆನ್ಷನ್ ಕೊಡ್ತಾರೆ ಅವರು. ಏನೋ ಒಂದು ನಮ್ಮ ತಮ್ಮಂದಿರು, ನನ್ನ ಜೊತೆನೇ ಒಡ ಹುಟ್ಟಿದವರು ಅನ್ನೋ ಒಂದು ರೇಂಜಲ್ಲಿ ನಿಮಗೆ ಒಂದು ರೆಸ್ಪೆಕ್ಟ್ ಇರುತ್ತೆ. ಅದು ಯಾಕಾಗಿ ಹುಟ್ಕೋತು ಮತ್ತು ಯಾವ ಥರ ಇದೆ ಅದು ಅಂತ ಹೇಳಿ? ಅದು ಮೇಯ್ನ್ ರೀಸನ್ ಅದೇ, ಕಾಮಿಡಿ ಕಿಲಾಡಿಯಿಂದಲೇ. ಅದಾದಮೇಲೆ ಜಾಸ್ತಿ ಅಂದರೆ ನಾನು ಸೂರಜ್ ಎಲ್ಲ ಜಾಸ್ತಿ ಅವ್ರ ಮನೆಗೆಲ್ಲ ಹೋಗ್ತಾ ಇದ್ವಿ ಫ್ರೀ ಟೈಮ್ ಇದ್ದಾಗೆಲ್ಲ. ಆಮೇಲೆ ಮನೇಲೇ ಊಟ ತಿಂಡಿಗಳನ್ನು ಮಾಡಿಕೊಂಡು ಟೈಮ್ ಸ್ಪೆಂಡ್ ಮಾಡ್ತಿದ್ವಿ. ಪ್ರೇಮ್ ಸರ್ ಜೊತೆನೂ ಚೆನ್ನಾಗಿದ್ವಿ. ಏಕಲವ್ಯದ ನಂತರ ಅದು ಜಾಸ್ತಿ ಬಾಂಡಿಂಗ್ ಜಾಸ್ತಿ ಆಯಿತು. ಜೊತೆಗೆ ವರ್ಕ್ ಮಾಡ್ತಿದ್ವಿ. ಅಂದರೆ ನಮ್ಮ ಮನೆ ಥರನೇ ಇತ್ತು, ನಾವಲ್ಲಿ ಹೋಗ್ತಾ ಬರ್ತಾ ಇದ್ವಿ. ಅವ್ರು ನಮ್ಮ ಮನೆ ಮಕ್ಕಳ ಥರ ನೋಡ್ತಿದ್ರು ಪ್ರೇಮ್ ಸರ್ ಕೂಡ. ಅದಕ್ಕೋಸ್ಕರ ಆ ಬಾಂಡಿಂಗ್ ಇನ್ನೂ ಸ್ಟ್ರಾಂಗಾಗಿ ಹೋಗ್ತಾ. ಆಮೇಲೆ ಎಲ್ಲರ ಜೊತೆ ಎಲ್ಲರೂ ಅಡ್ಜಸ್ಟ್ ಆಗೋಕ್ಕಾಗಲ್ಲ, ಈ ಮನಸ್ಥಿತಿಗಳು ಚೇಂಜ್ ಇರುತ್ತೆ. ಬಟ್ ನಮ್ದು ಏನಿಲ್ಲ, ನಾವೆಲ್ಲರೂ ಚೆನ್ನಾಗಿ ಏನಿದ್ರು ಓಪನ್ ಆಗಿ ಡಿಸ್ಕಸ್ ಮಾಡಿಕೊಂಡು ಎಲ್ಲ ಮುಕ್ತವಾಗಿ ಚರ್ಚೆಗಳನ್ನು ಮಾಡ್ತಾ ಅವ್ರ ಮನೆ ಥರ ನಾವಿದ್ದು ಅವ್ರನ್ನ ಮಕ್ಕಳ ಥರ ನೋಡ್ಕೊಂಡಿದ್ರೆ ಆ ಬಾಂಡಿಂಗ್ ಚೆನ್ನಾಗಿದೆ. ಈಗಲೂ ಅಷ್ಟೇ ಚೆನ್ನಾಗಿದೆ, ಅದು ಮುಂದೆನೂ ಚೆನ್ನಾಗಿರತ್ತೆ ಅಂತ ಹೇಳ್ತೀನಿ ಅಷ್ಟೇ. ಈಗ ನಿಮ್ಮ 3 ಜಡ್ಜಸ್ಗಳು ಜೀ ಕನ್ನಡದ್ದು ತುಂಬ ಫೇಮಸ್. ಅಂದರೆ ಅವರು ಏನೋ ಒಂದು ಕಮೆಂಟ್ರಿ ಕೊಟ್ಟರು ಅಂತ ಹೇಳಿದ್ರೆ ಜನರು ಆ್ಯಕ್ಟಿಂಗ್ನ ಜೊತೆಗೆ ಅವರ ಕಮೆಂಟ್ರಿಗೂ ಕೂಡ ಅಷ್ಟು ಬಿದ್ದು ನಗ್ತಾರೆ. ಅವರ ಬಗ್ಗೆ ಸ್ಪೆಷಲ್ ಆಗಿ ಹೇಳೋದಾದ್ರೆ ನಿಮ್ಮ ಆ 3 ಜಡ್ಜಸ್ನ ಬಾಂಡಿಂಗ್? ಹೌದು, ಆ್ಯಕ್ಚುಲಿ ಮೊದಲು ಹೇಳ್ಬೇಕಂತ ಹೇಳಿದ್ರೆ ಜಗ್ಗಣ್ಣಂದೆಲ್ಲ ಕಾಮಿಡಿ ನೋಡ್ತೀವಿ. ಅವು ಐತಿರಲ್ಲ ಆ ಕಡೆ ಪಕ್ಕದ ಜುಮ್ಮ ಟಚಿಂಗ್ ಈ ಥರದೆಲ್ಲ ಡೈಲಾಗ್ಗಳನ್ನು ನಾನು ಕಾಲೇಜಲ್ಲಿ ಇರಬೇಕಾದ್ರೆ ಮಿಮಿಕ್ರಿ ಮಾಡ್ತಿದ್ದೆ. ಅವ್ರದ್ದು ಆ್ಯಕ್ಟಿಂಗ್ ತುಂಬ ಇಷ್ಟ. ಅವರು ಸಿಂಕ್ ಈ ರಜನಿ ಸರ್ ಥರ ಎಲ್ಲ ಮಾಡ್ತಾರೆ, ಸಖತ್ ಇಷ್ಟ. ಫಸ್ಟ್ ಡೇ ನಾನು ಸೆಟ್ಟಿಗೆ ಹೋದಾಗ ನಾನು ಹೇಗೆ ಆ್ಯಕ್ಟ್ ಮಾಡಿದೆ ಅಂದರೆ, ಅಲ್ಲಿ ಕೂತಿರೋ ಜಡ್ಜ್ಗಳು ಇದ್ದಾರೆ ಅನ್ನೋದು ಮರ್ತೆ ಆ್ಯಕ್ಟ್ ಮಾಡಿದೆ. ಅದಕ್ಕೋಸ್ಕರ ಅಷ್ಟು ಹೈಪ್ ಆಯಿತು. ಬಟ್ ಅಲ್ಲಿನಷ್ಟೇ ಜಗ್ಗಣ್ಣ ನನಗೆ ಕೌಂಟರ್ಗಳನ್ನು ಕೊಟ್ಟರು. ನಾನು ಬಿಡಲಿಲ್ಲ, ನಾಯಿ ಜಗಳ ಅಂತೆಲ್ಲ ಮಾತಾಡಿದ್ರು. ಭಟ್ರು ಸರು, ರಕ್ಷಿತಾ ಮೇಡಮ್, ಜಗ್ಗೆ ಸರ್ ಏನಿದ್ರು ನೇರವಾಗಿ ಒಂದು ಬ್ಲೆಸ್ ಮಾಡಿ ಹೇಳ್ತಾರೆ. ಅವನು ಹಿಂಗೆ ಆಗ್ತಾನೆ ಅಂದರೆ ಪಕ್ಕ ಹಾಗೆ ಆಗ್ತಾರೆ. ಆ್ಯಕ್ಚುಲಿ ಅವರು ಅಷ್ಟು ರಾಯರ್ನ ನಂಬೋದ್ರಿಂದ, ಅವರು ರಾಯರ್ನ ಭಕ್ತಿಯಿಂದ ಅಷ್ಟು ಪ್ರೀತಿಯಿಂದ ವಿಶ್ ಮಾಡ್ತಾರೆ. ಆಮೇಲೆ ರಕ್ಷಿತಾ ಮೇಡಮ್ ಅಂತ ಹೇಳಿದ್ರೆ ಸ್ಟ್ರೈಟ್ ಫಾರ್ವರ್ಡು. ಅವರು ಏನೇ ಆಗಲಿ ಓಪನಾಗಿ ಹೇಳ್ತಾರೆ. ಇಷ್ಟ ಆಗಿಲ್ಲ ಹಿತೇಶ್, ಇವತ್ತು ಇಷ್ಟ ಆಗಲಿಲ್ಲ ಕಣಂದು ಡೈರೆಕ್ಟ್ ಅಂದ್ಬಿಡ್ತಾರೆ. ಇಷ್ಟ ಆಯಿತಾ ಹೇಳ್ತಾರೆ, ಇದೇ ಥರ ಮಾಡು ಚೆನ್ನಾಗಿರೋದು. ಭಟ್ರು ಒಳ್ಳೆ ಸಾಹಿತ್ಯ ಜ್ಞಾನ ಇರೋದ್ರಿಂದ ಅವರು ಸಾಹಿತ್ಯಾತ್ಮಕವಾಗಿ ನಮಗೆ ತುಂಬ ಟಿಪ್ಸ್ಗಳನ್ನು ಕೊಡ್ತಾರೆ. ಸಿನಿಮಾ ಅದಲ್ಲದೆ ಡೈರೆಕ್ಟರ್ ಆಗಿರೋದ್ರಿಂದ ಅವರು ತುಂಬ ಒಳ್ಳೆ ಟಿಪ್ಸ್ಗಳನ್ನು ಕೊಡ್ತಿದ್ರು. ಒಳ್ಳೆ ಅದಕ್ಕೋಸ್ಕರ ನೋಡಿ, ಆ ಮೂರು ಜನ ಕೂತಿದ್ದ ಜಡ್ಜ್ ಪ್ಯಾನಲ್ ಇದೆ ಅಲ್ವಾ, ಈ ಕಾಮಿಡಿ ಕಿಲಾಡಿ ನಾವು ಕಂಟೆಸ್ಟೆಂಟ್ಗಳು ಎಷ್ಟೋ ಅಷ್ಟೇ ಅದಕ್ಕಿಂತ ಡಬಲ್ ತೂಕ ಅಲ್ಲಿ ಇತ್ತು. ಅದನ್ನು ನೋಡೋಕ್ಕೂ ಜನ ಕಾಯ್ತಿದ್ರು. ಅವರು ಕೊಡ್ತಿದ್ದ ಟಿಪ್ಸ್ಗಳಾಗಿರ್ಬೋದು, ಅವ್ರ ಮಾತುಗಳಾಗಿರ್ಬೋದು, ಲೈಫ್ಗೆಲ್ಲ ಒಂದೊಂದು ಲೆಸನು. ನಾವು ಇದೇ ಜರ್ನಿಯಿಂದ ಹೋಗ್ತಿರೋದ್ರಿಂದ ತುಂಬ ನಮಗೆ ಅದೊಂದು ಕಲಿಯೋಕ್ಕೆ ಒಂದು ಒಳ್ಳೆ ವೇದಿಕೆ ಸಿಕ್ತು ಅಂತ ಹೇಳೋಕ್ಕೆ ಇಷ್ಟಪಡ್ತೇನೆ. ಈಗ ಹಿತೇಶ್ ಅವರು ಏನಾದರೂ ಒಂದು ಕಾಮಿಡಿ ಮಾಡಿದ್ದಾರೆ, ಅದರಲ್ಲಿ ಒಂದು ಜಾಸ್ತಿ ಪಂಚಿತ್ತು, ಅವರನ್ನು ನೀವು ಇಲ್ಲಿ ತನಕ ನೆನಪಲ್ಲಿ ಇಟ್ಕೊಂಡಿದ್ದೀರಿ ಅಂತ ಹೇಳಿದರೆ ಅದಕ್ಕೆ ಮೆಂಟರ್ಸ್ ಕೂಡ ಕಾರಣ ಆಗ್ತಾರೆ, ಸ್ಕ್ರಿಪ್ಟ್ ರೈಟರ್ಸ್ ಕೂಡ ಕಾರಣ ಆಗ್ತಾರೆ. ಹೇಳ್ಬೋದಾ? ಅಂದರೆ ಅವರ ಬಗ್ಗೆ ಜಾಸ್ತಿ ಯಾರು ಕೂಡ ಮಾತಾಡೋದಿಲ್ಲ. ಯಾಕಂತ ಹೇಳಿದ್ರೆ ಸ್ಕ್ರೀನ್ ಮೇಲೆ ಹಿತೇಶ್ ಕಾಣ್ತಾ ಇರ್ತಾರೆ, ಜಡ್ಜಸ್ ಕಾಣ್ತಾ ಇರ್ತಾರೆ. ಬಟ್ ಕ್ಯಾಮರಾ ಹಿಂದೆ ಏನು ಕೆಲಸ ಮಾಡುವಂಥ ಕೈಗಳು ಏನಿದೆ, ಅವರು ಎಷ್ಟು ಚೆನ್ನಾಗಿ ಬರೀತಾರೆ. ಅದಕ್ಕೆ ನಿಮ್ಮ ಒಂದು ಪ್ಲಸ್ ಸೇರಿದಾಗ ಮಾತ್ರ ಒಂದು ಅದ್ಭುತ ಹೊರಗೆ ಬರೋದಕ್ಕೆ ಸಾಧ್ಯ. ಏನು ಹೇಳ್ತೀರಿ? ಅಂದರೆ ನಿಮ್ಮ ಅವರ ಬಾಂಡಿಂಗ್, ಕೆಲವೊಂದು ಸಲ ನಿಮ್ಮ ಬಿಹೇವಿಯರ್ ಅದು ಇದು ನೋಡಿಕೊಂಡು ಕೂಡ ಅವರು ಹೇಳ್ತಾರೆ, ಇವನ ಹತ್ರ ಈ ಕೆಪಾಸಿಟಿ ಇದೆ, ಇವನ ಹತ್ರ ಈ ಒಂದು ತೆಗಿಬೋದು ಇದನ್ನು ಅಂತ ಹೇಳಿ. ಅವರ ಬಗ್ಗೆ ಮಾತಾಡೋದಾದ್ರೆ ಇಲ್ಲ, ಅದು ಎಲ್ರಿಗೂ ಗೊತ್ತಿರಲೇಬೇಕು. ಯಾಕಂತ ಹೇಳಿದ್ರೆ ಈಗ ನಾನು ಇವತ್ತು ತೆರೆ ಮೇಲೆ ಪ್ಯಾಕ್ ಆಗಿರ್ಬೋದು, ಅಥವಾ ಯಾವುದೇ ಲೇಡಿ ಗೆಟಪ್ ಹಾಕ್ತಾಗ ಈ ಟಾಪಲ್ಲಿ ಬರ್ತಾರೆ, ಆ ಥರ ಎಲ್ಲ ಮಾಡಬೇಕಾದ್ರೂ ಅದಕ್ಕೆ ಮೂಲ ರೀಸನ್ ನನ್ನ ಹಿಂದೆ ಕೆಲಸ ಮಾಡಿರೋರು. ಯಾಕಂತ ಹೇಳಿದ್ರೆ ಶೋ ಡೈರೆಕ್ಟ್ರು ಶರಣಯ್ಯ ಸರಿಂದ ಹಿಡಿದು ಸತೀಶ್ ಸ್ಯಾರು, ಆಮೇಲೆ ರೈಟರ್ಸ್ ಲೋಕಿ ಅಂತಿದ್ರು, ಮಂಜು ಅಂತಿದ್ರು, ಸಂದೀಪ್ ಅಂತ ಇದ್ದರು, ವೆಂಕಟ್ ಅಂತಿದ್ರು, ಆಮೇಲೆ ಮೆಂಟರ್ಸು ಗಣಪ ಸ್ಯಾರು, ಪ್ರಭು ಸ್ಯಾರ್ ಅಂತ. ಆಮೇಲೆ ನಮಗೆ ಕಿಲಾಡಿ ಕುಟುಂಬಕ್ಕೆ ವಿಜಿ ಶೆಟ್ಟರು ಅಂತ ನಮ್ಮ ಊರವರೇ, ಮಂಗಳೂರವರಿದ್ದರು.
ಈ ಎಲ್ಲ ಟೋಟಲ್ ಟೀಮ್ಗಳು ಹೇಗೆ ವರ್ಕ್ ಮಾಡ್ತವೆ ಅಂತ ಹೇಳಿದ್ರೆ, ಈಗ ಯಾವುದೊಂದು ಸ್ಕಿಟ್ ಕೊಟ್ಟರು ಫಸ್ಟ್ ಅವ್ರು ಅದನ್ನು ಚೆನ್ನಾಗಿ ಓದ್ಕೊಂಡು ರೀಡ್ ಮಾಡಿ ಅವ್ರು ನಮ್ಮ ಕ್ಯಾರೆಕ್ಟ್ರಿಗೆ ಸೂಟ್ ಆಗುತ್ತೆ ಅಂತ. ಕೆಲವರು ರೈಟರ್ಗಳು ಹಾಗೆ ಬರ್ದಿರ್ತಾರೆ, ಹಿತೇಶ್ ನೀನು ಮಾಡಿದರೆ ಚೆನ್ನಾಗಿರುತ್ತೆ ಅಂತ ಹೇಳಿರ್ತಾರೆ, ಲೋಕಿ ಸರ್ ಇರ್ಬೋದು. ಆ ಥರ ಮಾಡಿದಾಗ ಈ ಡೈರೆಕ್ಷನ್ ಟೀಮ್ ಅವ್ರು ಕೂತ್ಕೊಂಡು ಡಿಸ್ಕಸ್ ಮಾಡಿ ಈ ಕ್ಯಾರೆಕ್ಟರ್ ಯಾವನು ಮಾಡಿದರೆ ಚಂದ ಅಂತ ಅವರು ಡಿಸ್ಕಸ್ ಮಾಡಿ ಕೊಟ್ಟಾಗಲೇ ಆ ಪಾತ್ರಕ್ಕೆ ಒಂದು ತೂಕ ಬಂದು ನಾವು ಹೊರಗಡೆ ಚೆನ್ನಾಗಿ ಕಾಣಿಸ್ಕೊಳ್ಳೋದು ಅಷ್ಟೇ. ಅವರೆಲ್ಲರಿಗೂ ಮೊದಲು ಥ್ಯಾಂಕ್ಸ್ ಹೇಳಲೇಬೇಕು. ಯಾಕಂತ ಹೇಳಿದ್ರೆ ನೋಡಿ, ಆ ಟೈಮಲ್ಲಿ ಫಸ್ಟು ಶೋ ಕಾಮಿಡಿ ಕಿಲಾಡಿಗಳಂತ ಬಂದಿರೋದು. ಆ ಒಂದು ಶೋ ಟಾಪಲ್ಲಿ ಬರಬೇಕಾದ್ರೆ ಅದಕ್ಕೆ ಮೇಯ್ನ್ ಕಾರಣ ಬರವಣಿಗೆ, ನಿರ್ದೇಶನ ಮತ್ತು ನಮಗೆ ಆ್ಯಕ್ಟಿಂಗನ್ನು ಹೇಳ್ಕೊಡೋ ಗುರುಗಳು. ಅವರೆಲ್ಲರ ಟೋಟಲ್ ಪ್ರಯತ್ನದ ಫಲವಾಗಿ ನಾವು ಇವತ್ತು ಎಲ್ಲರೂ ಕರ್ನಾಟಕ ಜನತೆ ಮುಂದೆ ಎಲ್ಲರೂ ನಾವು ಕಾಣಿಸ್ಕೊತಿದ್ವಿ. ಮೊದಲದಾಗಿ ಅವ್ರಿಗೆಲ್ಲರಿಗೂ ದೊಡ್ಡ ಥ್ಯಾಂಕ್ಸ್ ಹೇಳಬೇಕು ಅಷ್ಟೇ. ಈಗ ಹಿತೇಶ್ ಅಂತ ನೆನಪು ಮಾಡಿದಾಗ ನಮಗೆ ಅಲ್ಲಿ ಪಕ್ಕದಲ್ಲಿ ಬರುವಂತ ಇನ್ನೊಂದು ಹೆಸರು ಅಂತ ಹೇಳಿ ಅನೀಶ್. ಹೌದು, ಹಿತೇಶ್ ಅನೀಶ್, ಆ ಒಂದು ಕಾಂಬಿನೇಷನ್ ಎಲ್ಲರಿಗೂ ನೆನಪಿದೆ. ಕಾಮಿಡಿ ಕಿಲಾಡಿಗಳಂತ ಹೇಳಿದ ಕೂಡಲೇ ಈ ಎರಡು ಹೆಸರು ನೆನಪು ಬರುತ್ತೆ, ನಮ್ಮ ಊರಿಂದ ಹೋದವರು ಅಂತ ಹೇಳಿ. ನಿಮ್ಮ ಅನೀಶಿನ ಜರ್ನಿ ಒಂದ್ಸಲ ನೆನಪು ಮಾಡ್ಕೊಳ್ಳೋದಾದ್ರೆ, ಡೇ 1 ಇಂದ ಇಲ್ಲಿಯ ತನಕ ನಡೆದು ಬಂದ ದಾರಿ, ಅವರ ಜೊತೆ ಮರಿಲಿಕ್ಕಾಗದಿರುವಂತಹ ಘಟನೆ ಹೇಗಿತ್ತು, ಅನುಭವಗಳು? ನಂದು ಅನೀಶಂದು ಜರ್ನಿ ಅಂತ ಹೇಳಿದ್ರೆ, ಅವನು ಬೇರೆ ಕಾಲೇಜಲ್ಲಿ ಹೋಗ್ತಿದ್ದ ಡಿಗ್ರಿಲಿ, ಬಟ್ ನಾವು ಗುರುಮಿತ್ರ ಸಮೂಹ ಅಂತ ಒಂದು ಕಲ್ಚರಲ್ ಟೀಮಲ್ಲಿ ಜಾಯ್ನ್ ಆಗಿದ್ದರಿಂದ, ಅನೀಶ್ ನಂತರ ಬಂದು ಜಾಯ್ನ್ ಆಗಿರೋದ್ರಿಂದ ನಾವಿಬ್ಬರು ಸಿಂಗರ್ಸ್ ಅದರಲ್ಲಿ. ಕಂಸಳೆಗೆ ಹಾಡ್ತಿದ್ವಿ, ಕಂಗಿಲಿಗೆ ಹಾಡ್ತಿದ್ವಿ, ಗೀಗಿ ಪದ, ಲಾವಣಿ, ಹಾಗೆ ಪರಿಚಯಗಳನ್ನು ಆಗ್ತಾ ನಾವು ಅಲ್ಲಿ ಕ್ಲೋಸ್ ಆಗ್ತಾ. ನೆಕ್ಸ್ಟ್ ಅನೀಶ್ ಒಂದು ನನಗೆ ನಾಟಕ ಟೀಮನ್ನು ರೆಫರ್ ಮಾಡ್ತಾನೆ, ನಾನು ಅವನ ಜೊತೆಗೆ ಅಲ್ಲಿ ಮತ್ತೆ ಕೆಲಸ ಮಾಡ್ತೀವಿ. ನಮ್ಮ ಬಾಂಡಿಗೆ ಆಗಲೂ ಚೆನ್ನಾಗಿತ್ತು, ಅನೀಶ ಹಿತೇಶ್ ಅಂತ. ಅದು ಬಿಟ್ಟರೆ ನೆಕ್ಸ್ಟ್ ಕಾಮಿಡಿ ಕಿಲಾಡಿಗೂ ಅಷ್ಟೇ, ನಾನು ಅವನಿಗೆ ತುಂಬ ಫೋರ್ಸ್ ಮಾಡಿದ್ದೆ. ನಾನು ಆಡಿಷನ್ಗೆ ಹೋಗಿದಾಗ ನಮಗೆ ಸತೀಶ್ ಸರ್ ಹೇಳೋರು, ಯಾರಾದರೂ ಹೇಳಿ, ನಾನು ಅನೀಶ್ಗೆ ಪದೇ ಫೋನ್ ಮಾಡೋದು, ಅನೀಶ್ ಟ್ರೈ ಮಾಡೋದು. ಅವನು ಬೇರೆ ಕಾರಣದಿಂದ ಬರಲಿಕ್ಕೆ ಆಗಲಿಲ್ಲ. ಬಟ್ ಕೊನೆಗೆ ಬ್ಯಾಂಗ್ಳೂರು ಕರ್ಕೊಂಡು ಹೋದಾಗಲೇ ನಾನೇ ಕರ್ಕೊಂಡೋಗಿ ಅಲ್ಲಿ ಸ್ಕಿಟ್ಗಳನ್ನ ಮಾಡಿದಾಗ ಅಲ್ಲಿ ಮತ್ತೆ ಅವನು ಸೆಲೆಕ್ಟ್ ಆದ, ಅಲ್ಲಿ ಮತ್ತೆ ಜರ್ನಿ ಇತ್ತು. ಬಟ್ ಅಲ್ಲಿ ಎಷ್ಟೋ ಸ್ಕಿಟ್ಟಲ್ಲಿ ನಾನು ಅನೀಶ್ ಇಬ್ಬರೇ, ಅದೊಂದು ಸೈಕಲಲ್ಲಿ ಬರೋದು, ಟ್ಯಾವ್ ಅಂತ ಮಾಡಿಕೊಂಡು ಅನೀಶಾ ಹಿತೇಶ ಅಂತ ಆ ಥರ ಡೈಲಾಗ್ಗಳಿತ್ತು. ಅಲ್ಲಿ ಅವನು ಲೇಡಿ ಆಗ್ತಿದ್ದ, ನಾನು ಲೇಡಿ ಆಗ್ತಿದ್ದೆ, ಇಬ್ಬರು ಕಾಂಬಿನೇಷನ್ಗಳನ್ನು ಮಾಡಿದ್ವಿ. ಆಮೇಲೆ ಲೇಡಿ ಗೆಟಪ್ಪಲ್ಲಿ ಕಿತ್ತಾಡೋದು ಮಾಡಿದ್ವಿ, ಪಕ್ಕದ ಮನೆದು ರಂಗೋಲಿ ಹಾಳು ಮಾಡೋದು, ಅವ್ನು ಶೂರ್ಪಣಕ್ಕಿ ಥರ ಮಾಡಿದ, ಅವ್ನು ಬೇರೆ ದೊಡ್ಡ ಮುಖ ಬೇರೆ, ಹಿಂಗೆಲ್ಲ ಮಾಡಿಕೊಂಡು ಇಬ್ಬರು ಕಿತ್ತಾಡ್ಕೊಳ್ಳೋದನ್ನು ಮಾಡ್ಕೊಂಡಿದ್ವಿ. ಬಟ್ ಬಾಂಡಿಂಗ್ ಚೆನ್ನಾಗಿತ್ತು, ಇರಬೇಕಾದ್ರೆ ಜೊತೆಲೂ ರೂಮಲ್ಲಿ ಜೊತೆಗಿದ್ವಿ. ನಮ್ಮಿಬ್ಬರು ಥಿಂಕಿಂಗ್ ಚೆನ್ನಾಗಿತ್ತು ಇಬ್ಬರದು, ಅಂದರೆ ಮನಸ್ಥಿತಿಗಳು ಚೆನ್ನಾಗಿರ್ತಿತ್ತು, ಒಂದೇ ರೀತಿ ಇತ್ತು, ಹಾಗಿತ್ತು. ಈಗಲಷ್ಟೇ, ಈಗ ಮೊನ್ನೆ ಮದುವೆ ಇತ್ತು, ಪಾಪ ಅನೀಶಾ ಬಂದು ಅವನು ಎಲ್ಲ ಜವಾಬ್ದಾರಿಗಳನ್ನ ನೋಡ್ಕೊತಿದ್ದ, ಮದುವೆ ಚೌಟ್ರಿಲಿ ನೋಡ್ಕೊಂಡಿದ್ದ. ಈಗಲೂ ಆ ಬಾಂಡಿಂಗ್ ಅನೀಶಾ ಹಿತೇಶ ಇಬ್ಬರದು ಚೆನ್ನಾಗಿದೆ. ಮತ್ತು ಚೆನ್ನಾಗಿದೆ, ಯಾಕಂತೇಳಿದ್ರೆ ನಮ್ಮ ಕಡೆ ಜಾಸ್ತಿ ನೋಡ್ತಾರೆ, ಯಾವುದು ಇಬ್ಬರು ಸೇಮ್ ಇರೋದ್ರಿಂದ ಯಾವುದು ಪ್ರಾಬ್ಲಮ್ ಇಲ್ಲ. ಈಗಲೂ ಚೆನ್ನಾಗಿದೆ, ಮುಂದೆಯೂ ಚೆನ್ನಾಗಿದೆ ಅನೀಶಾ ಹಿತೇಶ ಕಾಂಬಿನೇಷನ್. ಸೊ ಸ್ಪೆಷಲಿ ನಿಮಗೆ ಥ್ಯಾಂಕ್ ಯು ಹೇಳ್ತೇವೆ, ಇಷ್ಟು ಸಮಯ ನಮಗಾಗಿ ಕೊಟ್ಟು ನಿಮ್ಮ ಒಂದು ಜರ್ನಿಯನ್ನು ಜನರಿಗೆ ತುಂಬ ಸಿಂಪಲ್ ಆದ ಕ್ವಶನ್ಗಳನ್ನೇ ಕೇಳಿದ್ದೀನಿ. ಯಾಕಂತ ಹೇಳಿದ್ರೆ ಸಾಮಾನ್ಯದ ವ್ಯಕ್ತಿಗಳಿಗೆ ಹಿತೇಶ್ ಎಲ್ಲೂ ಹೋಗಿಲ್ಲ, ಅವರು ಮೊದಲು ಹೇಗೆ ಸಾಮಾನ್ಯ ವ್ಯಕ್ತಿಯಾಗಿದ್ದರು ಈಗ ಕೂಡ ಸಾಮಾನ್ಯ ವ್ಯಕ್ತಿಯಾಗಿದ್ದಾರೆ. ಯಾವುದೇ ಕಿರೀಟ ಬಂದಿಲ್ಲ, ಯಾವುದೇ ಅಹಂಕಾರ ಯಾವುದೂ ಇಲ್ಲ. ಸಾಮಾನ್ಯ ಒಬ್ಬ ಕಲಾವಿದನ ಅವನ ಜರ್ನಿ ಹೇಗಿರುತ್ತೆ, ಏಳು ಬೀಳುಗಳು, ನೋವು ನಲಿವುಗಳು, ಇದನ್ನೆಲ್ಲ ನಿಮಗೆಲ್ಲ ತೋರಿಸಬೇಕು ಅಂತ ನಮಗೊಂದು ಇಷ್ಟ ಆಯಿತು. ಅದಕ್ಕೋಸ್ಕರ ಈ ಸಂದರ್ಶನವನ್ನು ಮಾಡಿದ್ದೇವೆ. ಹಾಗೆಯೇ ಅಪ್ಕಮಿಂಗ್ ಡೇಸಲ್ಲಿ ದರ್ಶನ್ ಅವ್ರ ಜೊತೆ ಮತ್ತೆ ಒಂದಾಗಿ ಪ್ಯಾಕು ಅವರು ದೊಡ್ಡ ಪರದೆಯಲ್ಲಿ ಬರ್ತಾ ಇದ್ದಾರೆ ಕ್ರಾಂತಿ ಸಿನಿಮಾದ ಮುಖಾಂತರ. ಇದಿಷ್ಟು ಹಿತೇಶ್ ಕಾಪಿನಾಡ್ಕ ಅವರ ಒಂದು ಲೈಫ್ ಸ್ಟೋರಿಯ ಒಂದು ಸಂದರ್ಶನ. ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋ ಲೈಕ್ ಮಾಡಿ. ಹಾಗೆಯೇ ಹಿತೇಶ್ ಅವರಿಗೆ ನಾವು ಇಲ್ಲಿಂದನೇ ಸರ್ ಧನ್ಯವಾದಗಳು ನಿಮ್ಮ ಟೈಮಿಗೆ. ಥ್ಯಾಂಕ್ ಯು, ನಿಮಗೂ ಥ್ಯಾಂಕ್ ಯು ಸೋ ಮಚ್.